ನಮಸ್ತೆ ವೀಕ್ಷಕರೇ, ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ಬಿ ಬಜಾರ್ ಅಂಡ್ ಪ್ರತಿ ಭಾನುವಾರ ಕೂಡ ನಾವು ಬಂದೇ ಬರ್ತೀವಿ. ಸಣ್ಣ ಪುಟಾಣಿ ಇದೆ ಅಂಡ್ ನಮ್ಮ ಪುಟಾಣಿ ಅಂತೂ ಫುಲ್ಲು ರೆಡಿ ಇದ್ದಾರೆ ನನ್ನ ಜೊತೆ ಮಾತಾಡ್ಲಿಕ್ಕೆ. ನೀವು ಕೂಡ ರೆಡಿ ಇರ್ಬೋದು, ಯಾಕಂದ್ರೆ ಕೆಲವೊಂದು ಪುಟಾಣಿಗಳು ಏನೋ ಡಿಫ್ರೆಂಟ್ ಆಗಿ ಮಾತಾಡ್ತಾ ಇರ್ತಾರೆ. ಸ್ವಲ್ಪ ನಂಗೆ ಕೂಡ ಮಾತಾಡ್ಲಿಕ್ಕೆ ಕಷ್ಟ ಆಗುತ್ತೆ. ಓಕೆ, ನೋಡೋಣ ಈ ಪುಟಾಣಿಗಳು ಏನ್ ಮಾತಾಡ್ತಾರೆ ಅಂತ. ಬನ್ನಿ. ನಿಮ್ಮ ಹೆಸರು? ಆಹಾನ. ಓಕೆ, ಸೊ ಆಹಾನ ಅವ್ರು ಏನ್ ಮಾಡ್ತಿದ್ದೀರಾ? ಏನ್ ಕಲಿತಿದ್ದೀರಿ ನೀವು? ಏನ್ ಕಲಿತಿದ್ದೀರಿ? LKG-ಯಾ, UKG-ಯಾ, ಫಸ್ಟ್ ಸ್ಟ್ಯಾಂಡರ್ಡಾ, ಸೆಕೆಂಡ್ ಸ್ಟ್ಯಾಂಡರ್ಡಾ, ಥರ್ಡ್ ಸ್ಟ್ಯಾಂಡರ್ಡಾ? ಅಲ್ಲ, ಮತ್ತೆ ಯಾವುದು? ಸೆಕೆಂಡ್ ಸ್ಟ್ಯಾಂಡರ್ಡ್. ಓಕೆ, ಮನೆ ರಿಸಲ್ಟ್ ಬಂತು ಸೆಕೆಂಡ್ ಸ್ಟ್ಯಾಂಡರ್ಡ್. ಅದಾದ್ಮೇಲೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಥರ್ಡ್ ಅಲ್ಲ? ಓಕೆ, ಸೆಕೆಂಡ್ ಸ್ಟ್ಯಾಂಡರ್ಡ್ ಆದ್ಮೇಲೆ ಥರ್ಡ್ ಗ್ಯಾರಂಟಿ ಅಲ್ಲ? ಓಕೆ, ಸೊ ಮೊನ್ನೆ ಎಕ್ಸಾಮ್ ಎಲ್ಲ ಆಯ್ತಾ ನಿಮ್ದು? ಶಾಲೆಯಲ್ಲಿ ಎಕ್ಸಾಮ್ ಇತ್ತಂತೆ, ಭಾರಿ ಈಸಿ ಇತ್ತಂತೆ ನಿಮ್ಗೆ, ಹೌದಾ? ಎಷ್ಟು ಮಾರ್ಕ್ ಬಂತು ನಿಮ್ಗೆ? 5 ಮಾರ್ಕ್. 5 ಮಾರ್ಕ್ ಫುಲ್ ಮಾರ್ಕ್ ನಿಮ್ಗೆ, ಹೌದಾ? ಓಕೆ, ಸೊ ನಿಮ್ಮ ಹೆಸರು ಹೇಗೆ? ಆಹಾನಾ. ಓಕೆ ಓಕೆ ಓಕೆ, ಸೊ ಇವ್ರ ಹತ್ರ ಕೇಳೋಣ ಹೆಸರು. ಓಕೆ, ನಿಮ್ಮ ಹೆಸರು? ಭವಿತ್. ಏನ್ ಮಾಡುದು ನೀವು? ಏನ್ ಕಲಿತಿದ್ದೀರಾ? ಮೊಬೈಲ್ ನೋಡುದಲ್ಲ ನೀವು? ಓಕೆ ಓಕೆ, ಏನ್ ಕಲಿತಿದ್ದೀರಾ ನೀವು? ದಾದಿ ಕಲ್ತೊಂದುಲ್ಲ ರೀ ಇದೆ LKG? ಹೌದು, LKG. ಓಕೆ, UKG ಕೂಡ ಹೌದಾ? ಓಕೆ ಓಕೆ, UKG. ಓಕೆ, ಫಸ್ಟ್ ಸ್ಟ್ಯಾಂಡರ್ಡ್ ಕೂಡ ಹೌದಾ? ಓಕೆ, ಹೌದು. ಆಯ್ತು, ಎಲ್ಲಿ ತನಕ ಹೋಗ್ತದೆ ನೋಡೋಣ. 2ನೇ ಕ್ಲಾಸ್ ಹೌದಾ? ಓಕೆ, ಹೌದು. ಥರ್ಡ್ ಸ್ಟ್ಯಾಂಡರ್ಡ್? ಎಸ್. ನಿಮ್ಮ ಹೆಸರು? ಪ್ರಗತಿ. ಏನ್ ಮಾಡೋದು ನೀವು? ಏನ್ ಕಲಿತಿದ್ದೀರಾ? ಫಸ್ಟ್ ಸ್ಟ್ಯಾಂಡರ್ಡಾ? ಓ, ಹೋಮ್ವರ್ಕ್ ಕಲಿತಿದ್ದೀರಿ. ಓಕೆ, ಸೊ ಹೋಮ್ವರ್ಕ್ ಮಾಡ್ತಿದ್ದೀರಾ ನೀವು? ಎಸ್. ಎಷ್ಟನೇ ಕ್ಲಾಸ್ ನೀವು? UKG-ಯಾ, LKG-ಯಾ, ಫಸ್ಟ್ ಸ್ಟ್ಯಾಂಡರ್ಡಾ, ಸೆಕೆಂಡ್ ಸ್ಟ್ಯಾಂಡರ್ಡ್? ಆಗ್ಬೋದು ಮಾರೆ, ಎಲ್ಲರೂ 10th ತನಕ ಹೋಗ್ತೀರಾ ಅಲ್ವಾ? ಹೀಗೆ ಹೇಳ್ತಾ ಅಲ್ವಾ? ಓಕೆ, ಸೊ ಎಷ್ಟನೇ ಕ್ಲಾಸ್ ನೀವು ಹೇಳಿ, ಕರೆಕ್ಟಾಗಿ ಹೇಳಿ. ಫಸ್ಟ್ ಸ್ಟ್ಯಾಂಡರ್ಡ್. ಓಕೆ, ಸೊ ನೀವು ಮತ್ತೆ ಇವ್ರ ಫ್ರೆಂಡಾ? ಪ್ರಗತಿ ನಿಮ್ಮ ಫ್ರೆಂಡಾ? ಓಕೆ, ಪ್ರಗತಿ ಎಷ್ಟನೇ ಬೆಂಚಲ್ಲಿ ಕೂತ್ಕೊಳ್ಳೋದು? ಫಸ್ಟ್ ಬೆಂಚ್ ಅಲ್ಲ? ನೀವು ಯಾವುದು? ಸೆಕೆಂಡ್ ಬೆಂಚ್ ಅಲ್ಲ? ಸೆಕೆಂಡ್. ಓಕೆ, ಸೊ ಪ್ರಗತಿ ಅದೇ ಇರ್ನ ಬುದ್ದಾರೆ? ಅಯ್ಯೋ ಇರ್ನತ್ತೆ. ಸೊ ಇರ್ನತ್ತೆ ದಾದಿ ಕಾಂಡೆ ದಾದಿ ತಿಂಡಾರೆ? ಕಾಂಡೆ ತಿಂಡಿ ದಾದಿ ತಿಂಡಾರೆ? ದೋತೆ ಏನ್ ತಿಂಡಾರಿ? ದೋತೆ ರಡ್ಡೆ ನಾನು ರಡ್ಡೆ ತಿನ್ನೀರಿ. ದೋತೆ ಬಕ ಸಾಸ್ ಮಾಡ್ದು. ಓಕೆ ಓಕೆ, ಸೊ ದೋತೆಗಿರು ಸಾಸ್ ಮಾಡ್ತಿಂಡಾರತ್ತೆ. ದೋತೆ ತಿಂಡಾರಿ ಇರ್ಮಲ್ಲೆ ರಡ್ಡೆ ಆತೆ ದಾನೆ ರಡ್ಡೆ ಯಾನ್ ಆಜಿ ತಿನ್ಪೆ ಇರ್ದಾನೆ ರಡ್ಡೆ ತಿನ್ಪಿನಿ ಆಜಿ ತಿನ್ಪರು ಇನ್ನು ಮಾತ್ರ ರಡ್ಡೆ ತಿನ್ನದೇರಿ, ಹೌದಾನೆ? ಅಮ್ಮ ಪಾರ್ಜಿಯರ ನಿಂಗೆ ರಡ್ಡೆ ದೋಸೆ ಜಾಸ್ತಿ ಪಾರ್ತಿದ್ದೀರಾ ಅಂದೆ ಬಾಬಾ? ಅಂದ ಇವತ್ತು ಎಷ್ಟು ನೀವು ದೋಸೆ ತಿಂದ್ರಾ? ಇನ್ನು ಇವತ್ತು ದೋಸೆಯಾ ಇಡ್ಲಿಯಾ ಹೇಳಿ? ಬಕ ಹೆಂಗ್ ಗೊತ್ತಾನೆ ಇಡ್ಲಿ? ಡೌಟ್ ಇತ್ತು ನಿಂಗೆ? ಇಡ್ಲಿ ಅಲ್ವಾ? ಓಕೆ, ಸೊ ಇಡ್ಲಿ ಎಷ್ಟು ತಿಂದ್ರಿ? 5 ಇಡ್ಲಿ ತಿಂದ್ರಿ? ನೀವು 5 ತಿಂದ್ರಾ? ಯಾವ್ದು? 1 ಇಡ್ಲಿಯಾ? ಇವ್ರು 1 ತಿನ್ನುದಾ ಇಡ್ಲಿ? ನೀವು 5 ತಿನ್ನುದಲ್ಲ? ನೀವು 5 ತಿನ್ಬೇರಿ, ಬೇಜಾರು. ಸೊ ಈರೈತೆ ನೀವು ಎಷ್ಟು ಪ್ರಗತಿ? 5 ಈರು 5 ಇರು ಒಂದು ಜಾಸ್ತಿ ಬನ್ನಿ ಆಜಿಂದ ಬೇಜಾರು ಪಡಿಸ್ಯಾರ ನಾವಾ? ಓಕೆ, ಇದು ನಾನು ಇಟ್ಕೊಳ್ತೇನೆ. ನಂಗೆ ಇದು ಚಾಕ್ಲೇಟ್ ಕೊಡ್ತೀರಾ? ಪ್ಲೀಸ್ ಚಾಕ್ಲೇಟ್ ಕೊಡಿ. ನಂಗೆ ಯಾರು ಕೊಡಲ್ಲ, ನೀವು ಕೊಡಿಯಲ್ಲ ಪ್ಲೀಸ್. ಕೊಡಲ್ವಾ? ಓಕೆ, ಸೊ ನೀವು ಇಷ್ಟು ಜನ ನೀವು ಒಂದೇ ಕ್ಲಾಸಲ್ಲಿ ಇರೋದಲ್ವಾ? ಮಧು ಮ್ಯಾಮ್ ಮತ್ತೆ ಸೇಮ್ ಕ್ಲಾಸ್ ಅಲ್ಲ? ಈಗ ಮಧು ಮ್ಯಾಮ್ ಮತ್ತೆ ಬೇರೆ ಯಾರು ತುಂಬಾ ಪಾಪ? ಮಧು ಮ್ಯಾಮ್ ಬಿಡುದು? ಮಧು ಮ್ಯಾಮ್ ಮತ್ತೆ ಬೇರೆ ಟೀಚರ್ ಇಲ್ವಾ ನಿಮ್ಮ ಕ್ಲಾಸ್ ಅಲ್ಲಿ? ರಾಧಿಕಾ ಮ್ಯಾಮ್ ಬಾರಿ ಪಾಪವ? ಅವ್ರು ಸ್ವಲ್ಪ ಜೋರ ಅಂತ. ನೀವು ಹೋಮ್ವರ್ಕ್ ಎಲ್ಲ ಮಾಡಲ್ಲ ಅಂತ, ಹೌದಾ? ಹೋಮ್ವರ್ಕ್ ಮಾಡಲ್ಲ, ಹೌದಾ? ಇಲ್ಲ, ನೀವು ಹೋಮ್ವರ್ಕ್ ಮಾಡುದಿಲ್ಲ. ಅಮ್ಮ ಹೇಳ್ತಿದ್ರು ಯಾವಾಗ್ಲೂ ಹೋಮ್ವರ್ಕೇ ಮಾಡುದಿಲ್ಲ ಅಂತ, ಹೌದಾ? ನೀವು ಹೋಮ್ವರ್ಕ್ ಮಾಡಲ್ವಾ? ಹೋಮ್ವರ್ಕ್ ಮಾಡಲ್ಲ? ಚೆಕ್
ನಾನ್ ಮಾಡ್ತೇನೆ. ನೀವು ಮಾಡ್ತೀರಾ? ನಾನು ಅದೇ ಕೇಳಲಿಕ್ಕೆ ಬಂದೆ. ನೀವು ಮಾಡ್ತೀರಾ ಅಂತ ಹೇಳಿದ್ರಿ. ಓಕೆ, ಸೇಫ್ ಝೋನ್ ಅಲ್ಲಿ ಇದ್ದಾರೆ ಇವರು. ಆಯ್ತು, ಈಗ ನೀವು ಮಾಡ್ತೀರಲ್ಲ ಹೋಮ್ವರ್ಕ್. ಯಾರು ಅಲ್ಲಿ ಹೋಮ್ವರ್ಕ್ ಎಲ್ಲ ಮನೆಯಲ್ಲಿ ಯಾರು ಮಾಡಿಸೋದು ನಿಮ್ಗೆ? ಅಮ್ಮ? ನಾನೇ. ಯಾರು ಹೆಲ್ಪ್ ಮಾಡುದಿಲ್ವಾ ನಿಮ್ಗೆ? ಗ್ರೇಟ್ ಮಾರ್ರೆ, ಎಷ್ಟು ಮಾರ್ಕೆಲ್ಲ ಒಟ್ಟಾರೆ ತೆಗಿತೀರಾ ಅಂತಲ್ಲ ಮಾರ್ಕ್. ಹೌದಾ? ಫಸ್ಟ್ ರ್ಯಾಂಕ್ ನಿಮ್ದು? ಹೌದಾ? ಆಯ್ತು. ನಂದು ಕೂಡ ಫಸ್ಟ್ ರ್ಯಾಂಕ್. ಹೌದೌದು. ಓಕೆ, ನೀವು ಆಗ ಹೇಳಿದ್ದು 5 ಇಡ್ಲಿ ಅಲ್ಲ? ಓಕೆ, 5 ಇಡ್ಲಿ ನೀವು ತಿಂದದ್ದು. ನೀವು 5 ಇಡ್ಲಿ ಇರ್ಲ 5 ಇಡ್ಲಿ ತಿನ್ನಿ. ಅದೇ ಆಜಿ ಅದೇ ಪಗ 5 ಇಡ್ಲಿ ತಿಂದರದೆ. ಸೊ ಇಡ್ಲಿಗೆ ದಾದ ಇರ್ತೇನೆ ಮುರ್ಕವ್ರಿಗೆ ಸಾಸ್ ಅದೇ. ಓಕೆ ಈ ಕಡೆ ದೋಸೆ ಮಾಡಾರ ಮಾರ್ರೆ. ಅವೇ ದೋಸೆ ತಿನ್ಯಾ? ಒಂದಿತ್ತು ಮಲ್ಲ ಇಡ್ಲಿ ಅದೇ ಅವ್ ಮಲ್ಲ ದೋಸೆ ಚಪಾತಿ ಅವರ ಇಡ್ಲಿ ಹಾಕೊಂಡವರ ದೋಸೆ ಹಾಕೊಂಡು ನೀವೆಂತ ತಿಂದದ್ದು ಹೇಳಿ? ನೀವು ಎಂತ ತಿಂದದ್ದು ಇವತ್ತು? ಲಾಲಿಪಾಪ ತಿಂಡರಿ ನೀ? ಚಪಾತಿ ನಿಗಲ್ಲ ಒಂಜೆ ಇಲ್ಲ ಅನ್ನದೆ ನಿಗಲ್ಲ ಅತ್ತದೆ ಈರ್ಲ ಚಪಾತಿ ಉಪ್ಪಾಡ ಮೇರ್ಲ ಚಪಾತಿ ಆರ್ಲ ಚಪಾತಿ ಮೇರ್ಲ ಚಪಾತಿ ಅದೇ. ಸೊ ಚಪಾತಿ ದಾದದಿದ್ದೇನೆ ಮುರ್ಕವರಿಗೆ ಚಪಾತಿಗೆ. ನೀವು ಸಾಸ್ ಹಾಕೊಂಡ್ರಾ? ಈರ್ಲತೆ. ಓಕೆ ಗ್ರೇಟ್. ಸೊ ನೀವು ಸಾಸ್ ಹಾಕೊಂಡು ತಿನ್ರಿ ಅಲ್ವಾ? ಓಕೆ ಗ್ರೇಟ್. ಅಂಡ್ ಯಾರು ಮನೇಲಿ ಜೋರು? ಮನೆಯಲ್ಲಿ ಅಪ್ಪ ಜೋರ ಅಮ್ಮ ಜೋರ? ಅಮ್ಮ ಅಂದ್ರೆ ಈಗ ಇಲ್ಲಿದ್ದಾರಲ್ಲ ಅದೇ ಅಲ್ಲ, ಗೊತ್ತಾಯ್ತು ನಂಗೆ. ಸೊ ಅಮ್ಮ ಜೋರಿಲ್ಲ, ಅಮ್ಮ ಜೋರೇ ಇಲ್ಲ. ಪಾಪ ಯಾಕೆ ಪಾಪ? ನಂಗೊಂದೊಂದು ಹೇಳಿ, ಪಾಪ ಯಾಕೆ? ನೀವು ಮೊಬೈಲ್ ಎಲ್ಲ ಕೇಳಿದ್ರೆ ಕೊಡ್ತಾರ ಅಂತಲ್ಲ, ಅದೇ. ಅದೇ ಪಾಪ, ಕರೆಕ್ಟ್. ಓಕೆ, ಸೊ ಇರ್ನೆಲ್ಲ ಹಿಡಿಯಿರಿ ಪಾಪ. ಅಮ್ಮ ಪಾಪನೇ? ಪಾಪ ಓದಿಯವ ಅಮ್ಮ ಪಾಪತ್ತೆ ದೇಗ್ ಜೋರು ಪೆಟ್ಟು ಮಾಡಿದ್ರಿ. ಓದಿಯವ ಏತು ಪಾಡುವರು ಪೆಟ್ಟಿರಿಗೆ ನಾವು ಚೇಂಜ್ ಆಪಿನ್ವಿ. ಯಾಕಂದ್ರೆ ಇಡ್ಲಿ ಬಹುದು ಚಪಾತಿ ಆಂಡು ಇತ್ತವರ ಅಮ್ಮ ಬಂಡು ಜೋರು ಬಂಡರು ಮಲ್ಲೆ ಜುಪ್ಪಡು ದಾನೆ ಬೊಪ್ಪ ಬಾರಿ ಪಾಪನೇ. ಅಮ್ಮ ಜೋರಾ? ಇದು ಅಮ್ಮದಾಗಿ ಜೋರು ಬರಲಿ, ಗೌನ್ ಬರಲಿ, ಕರೆಕ್ಟ್ ಅದು ಬರಲಿ. ಅಮ್ಮದಾಗಿ ಜೋರು. ಮೊಬೈಲ್ ಕೊಡ್ಬೇರಿ ಹೇಗೆ? ಅಮ್ಮ ಮೊಬೈಲ್ ಕೊಪ್ಪಲಿಲ್ಲ. ಅಮ್ಮ ಮೊಬೈಲ್ ಕೊಡ್ತಿರಡ ಜೋರು, ಕೊರಿಯರಡ ಪಾಪ ಅದೇ. ಎಸ್ ಇತ್ತೆ ಅಮ್ಮ ಕೆಲವೊಂದ್ಸತಿ ಹೋಮ್ವರ್ಕ್ ಮಲ್ಪಿಸಿರತ್ತೆ ಅಪ್ಪಗೆ ನೆರ್ಪೇರೆ ಅಂದ್ ಯಾರು ಹೋಮ್ವರ್ಕ್ ಮಲ್ಪೇರಿ ಎರಡು ಏನಕ್ಕೆ ಅದೇ ಇವ್ರು ಹೋಮ್ವರ್ಕ್ ಮಲ್ಪರದೆ ದಾದಿ ಹೋಮ್ವರ್ಕ್ ಪುರ ದಾದ ಪುರ ಕೊಡ್ಪೇರಿ ಇರೆಗ್ ಟೀಚರ್ ನೌಕರು ಪುರ ಹೋಮ್ವರ್ಕ್ ಓ ಪುರ ಕೊಡ್ಪೇರಿ ಇರೆಗ್ ಹೋಮ್ವರ್ಕ್ ಮಲ್ಪರೆಗ್ ದಾದ ನಂಜು ಕೊಡ್ಪೇರಿ ಅದೇ ಎಂಗ್ರ ಇಲ್ಲ ಮಲ್ಪವೇರು ದಾದ ಅದೇ ಹೋಯ್ತಾ ಒಂದೊಂದು ಕ್ರಯಾನ್ಸ್ ಕೊಡ್ಪೇರಿ ಇರೆಗ್ 8 ಇಂಚಿನ ಪುರ ಚಿತ್ರ ಮಲ್ತಾರೆ ಇರು ಸ್ಟಾರ್ ಮಲ್ತಾರೆ ಇರು. ಓಕೆ ಸ್ಟಾರ್ ಮಲ್ತಾರೆ. ಸ್ಟಾರ್ ಏತ್ಮಲ್ಲ ಸ್ಟಾರ್ ಇತ್ತು ಆತ್ಮಲ್ಲ ಸ್ಟಾರ್ ಇರ ಬುಕ್ ಸ್ಟಾರ್ ಮೇಲೆ ಇರುದಾ? ಯಾರು ಹೇಳಿದ್ದು ಸ್ಟಾರ್ ಮೇಲೆ ಅಲ್ಲ? ನಮ್ಮ ಇದು ಕೆಲವು ದೀಪಾವಳಿಗೆಲ್ಲ ಹಾಕ್ತಿವಿ ನೋಡಿ, ಅದು ಸ್ಟಾರ್ ಮನೆ ಹತ್ತಿರಲ್ಲ ಮನೆಯಲ್ಲೇ ಇರ್ತದೆ. ಕರೆಕ್ಟ್ ಇಲ್ವಾ? ದೀಪಾವಳಿಗೆ ಸ್ಟಾರ್ ಉಪ್ಪು ಅದೇ. ಹೌದು ಗೊತ್ತಾಯ್ತು ನಂಗೆ. ಸ್ಟಾರ್ ದೀಪಾವಳಿಗೆ ಎಂತ ಬಿಡ್ತೀರಿ? ಫ್ಲವರ್ ಯಾವ್ದು? ಫ್ಲವರ್ ಪಾಟ್. ಓಕೆ ಫ್ಲವರ್ ಪಾಟ್. ಓಕೆ ಇದು ದೀಪಾವಳಿಗೆ ಊಪರ ಪಟಾಕಿ ಬಿಡ್ತಾರೆ ನೀವು? ನಾನು ದೊಡ್ಡ ಪಟಾಕಿ ದೊಡ್ಡ ಪಟಾಕಿ ಬಿಟ್ಟಿದ್ರೆ ನೀವು? ಇದು ಎದುರಿಗೆ ಆಗುದಿಲ್ಲ ಪೋಡಿಗೆ ಹಬ್ಬಜಿರಿಗೆ? ಕರೆಕ್ಟ್ ಹೆಂಗಿರ ಸಾಧ್ಯನೇ ಇದ್ದೀರ ಪೋಡಿಗೆ ಅವರೇ ಇಲ್ಲಿ ಬಾಂಬ್ ಪುರ ಬಿಡ್ಬಾರ ಅಂದತೆ ಮತ್ತೆ ಬಗ್ಗೆ ಮತ್ತೆ ಸುಸುರು ಗಡ್ಡಿ ಪುರ ಚಾಟಿ ನೆಲಚಕ್ರ ಬೆಲಬಳಿ ಯಾವುದು ಬೆಲ್ಲ ಪಟಾಕಿ. ನೀವು ಯಾವ್ದು ಮೊನ್ನೆ ದೀಪಾವಳಿ ಎಲ್ಲ ಆಯ್ತಲ್ಲ, ಯಾವ್ದು ಪಟಾಕಿ ತುಂಬಾ ಇಷ್ಟ ನಿಮ್ಗೆ? ಬೆಳ್ಳುಳ್ಳಿ ಪಟಾಕಿ. ಯಾವ್ದು ಬೆಳ್ಳುಳ್ಳಿ ಪಟಾಕಿಯಾ? ಕರೆಕ್ಟ್, ನಿಮ್ದು ಸ್ಟ್ರಾಬೆರಿ ಪಟಾಕಿ. ಓಕೆ ನಿಮ್ದು ಯಾವ್ದು? ಬಟಾಟೆ ಪಟಾಕಿಯಾ?
ಹೂ ಪಟಾಕಿ ಬಾರಿ ಇಷ್ಟ ಶಿಶು ಪಟಾಕಿ ಯಾವುದು ಶಿಶು ಪಟಾಕಿ ಶುಶಿ ಪಟಾಕಿ ಸ್ಟ್ರಾಬೆರಿ ನಿಮ್ದು ಕೂಡ ಸ್ಟ್ರಾಬೆರಿ ಸ್ಟ್ರಾಬೆರಿ ಪಟಾಕಿ ಸ್ಟ್ರಾಬೆರಿ ಪಟಾಕಿ ನಂದು ಸ್ಟ್ರಾಬೆರಿ ಪಟಾಕಿ ಹೌದಾ ಆಯ್ತಾಯ್ತು ನೀವು ಎಲ್ಲ ಒಟ್ಟಿಗೆ ಯಾಕಂದ್ರೆ ನಾನು ಒಬ್ನೇ ನೋಡಿ ಓಕೆ ಸೊ ಹೂ ಪಟಾಕಿ ಬಿಟ್ಟು ಅಂದ್ರೆ ಸ್ಟ್ರಾಬೆರಿ ಸ್ಟ್ರಾಬೆರಿ ಪಟಾಕಿ ಓಕೆ ಓಕೆ ಇದು ಪಟಾಕಿ ಬಿಡ್ತಾಂಡು ಸೊ ಇಲ್ಲ ಪಟಾಕಿ ಬಿಟ್ರೆ ಬಿಡ್ಬೇರಾ ಅಮ್ಮ ಅಂದ ಮತ್ತೆ ಜೋರ ಅಂದತೆ ಪಟಾಕಿ ಬಿಟ್ರೆ ಬಲ್ಲಿ ನೆನಪು ಜರ ನೆನಪಿರತ್ತೆ ಗೊತ್ತಾಣಿಕ್ ನೆನಪಿರಕು ಇಲ್ಲ ಎಂಕ್ಲು ದಾದ ಎಂಕ್ಲು ಪಟಾಕಿ ಬಿಟ್ರೆ ಈರ್ ಪದ್ಯ ಪನ್ಪರ್ ಪನ್ಲೆ ಹೆಂಗ್ ಕೊಂಚ ಪದ್ಯ ಪನ್ಲೆ ಈಗ ಇಲ್ಲಾಡು ಪೂರ ಬಾರಿ ಮಲ್ಲ ಪದ್ಯ ಪನ್ಪರ್ಗೆ ತೀರ್ ಮನವಲ್ಲ ಪದ್ಯ ಪೂರ ಪನ್ಪರ್ಗೆ ಇಲ್ಲಾಡು ಓ ಪದ್ಯ ಪನ್ಲೆ ಗೊತ್ತಿತ್ತಿನ ಪದ್ಯ ಪನ್ಲೆ ಓ ಸಾಂಗ್ ಮಸ್ತ್ ಇಷ್ಟ ಟಿವಿ ಪೂರ ಬರ್ಪಣತೆ ಕೆಲವೊಂದ್ಸತಿ ಏನ ಬಲ್ ಬಲ್ ಇಳ್ತಂದ ಬತ್ತ ಓ ಇಳ್ತಂದ ಬತ್ತ ಇಳ್ತಂದ ಬತ್ತ ಅವೆಂಗ್ ಪನ್ಪರ ಅವೆಂಗ್ ಪನ್ಪರ ಹೆಂಗೋಸ್ಕರ ಪನ್ಪರ ಓಕೆ ರೆಡಿ ಓಕೆ ಈರ್ಲ ರೆಡಿ ಮೇರ್ ಪದ್ಯ ಬಂದ ಇವಾಗ ಈರ್ ಪದ್ಯ ಪನ್ನೋಡು ಓಕೆ ಇವ್ರ ಪದ್ಯ ಹೇಳಿದ್ಮೇಲೆ ನೀವು ಹೇಳ್ಬೇಕು ಯಾವ ಪದ್ಯ ಹೇಳ್ತೀರಾ ನೀವು ಯಾವ್ದು ರೆಡಿ ಆಗಿರ್ತೀರಿ ಆನೆ ಬಂತು ಒಂದು ಆನೆ ಹೇಳ್ತೀರಾ ಅದು ಗೊತ್ತಿತ್ತು ನಂಗೆ ಓಕೆ ಅದೊಂದು ನೀವು ಹೇಳ್ಬೇಕು ಓಕೆ ಈಗ ಈರು ಪನ್ನೀತೆ ಗೊತ್ತಿಲ್ಲ ಅದು ಮತ್ತೆ ಯಾವ್ದು ಹೇಳ್ತೀರಾ ಯಾವ್ದು ತುಂಬಾ ಇಷ್ಟ ನಿಮ್ಗೆ ಯಾವ ಸಾಂಗ್ ಅದನ್ನ ಹೇಳಿ ನಂಗೆ ಆಯ್ತಾ ನಂಗೆ ಗೊತ್ತಾಯ್ತು ನೀವ್ ಯಾವ್ದು ಹೇಳ್ತೀರಾ ಜಿಂಗಲ್ ಬೆಲ್ ಓಕೆ ಇತ್ತೆ ಮೇರ್ ಪನ್ಪೇರಿ ಅಲ್ತ್ರ ಪಕ್ಕ ಈರ್ ಅದಾದ್ಮೇಲೆ ನೀವು ರಿಕಾಲ್ ಮಾಡ್ತೇರಿ ಮಿಸ್ ಆದ್ರೆ ಹೋಗ್ತದೆ ಅದಕ್ಕೆ ಹೇಳಿದ್ ನಾನು ಓಕೆ ರೆಡಿ ಅದೇ ರೆಡಿ ಹೆಂಗೋಸ್ಕರಪ್ಪ ನೋಡು ರೆಡಿ 1 2 3 ಸ್ಟಾಪ್ ಮತ್ತೆ ಬನ್ನಿ ಮತ್ತೆ ಜರ ಈ ರೀತಿ ಪಂಡರತ್ತೆ ಒಂಜಿ ಹೂ ಪದ್ಯ ಮಸ್ತ್ ಇಷ್ಟ ಬನ್ನೀರಿ ಮಸ್ತ್ ಇಷ್ಟ ಪಂಡರತ್ತೆ ಒಂಜಿ ಮಲ್ಪಕನೆ ಮೇರ್ ಪಂದ ಬಗ್ಗೆ ಪನ್ಪರ ನಾ ಜಿಂಗಲ್ ಬೆಲ್ ಹೇಳ್ತೀನಿ ನೀವು ಜಿಂಗಲ್ ಬೆಲ್ ಹೇಳ್ತೀರಾ ನೀವು ಹೇಳ್ತೀರಾ ಈಗ ನನ್ನ ಹತ್ರ ಜಿಂಗಲ್ ಬೆಲ್ ಎಲ್ಲ ಬರ್ತದೆ ಹೌದು ಎಲ್ಲ ಬರ್ತದಲ್ಲ ಜಿಂಗಲ್ ನಂಗೆ ಎಲ್ಲ ಬರ್ತದಲ್ಲ ಜಿಂಗಲ್ ಬೆಲ್ ಹೇಳ್ತೀರಾ ಹೇಳಿ ರೆಡಿ 1 2 3 ಸ್ಟಾರ್ಟ್ ಜಿಂಗಲ್ ಬೆಲ್ ಮೇರ್ ಪನ್ನಡ ಜಿಂಗಲ್ ಬೆಲ್ ಮೇರ್ ದೇಪಂಡ ಇದನ್ನೊಂದು ಲಾಲಿಪಾಪ್ ಬಾರಿ ಬಂಗೊಂಡು ಓಕೆ ಸೊ ಜಿಂಗಲ್ ಬೆಲ್ ಹೇಳ್ತೀರಾ ಈಗ ರೆಡಿ 1 2 3 ಸ್ಟಾರ್ಟ್ jingle bell jingle on the wheel amma fan the whistle man on the wheel hey jingle on the wheel amma fan the whistle man on the wheel hey jingle on the wheel amma fan the whistle man on the wheel hey ಓಕೆ ಕ್ಲಾಪ್ಸ್ ಕೊರ್ಲಿ ಮೇರೆಗೆ ಕ್ಲಾಪ್ಸ್ ಕೊರ್ಲಿ ಯಸ್ ಓಕೆ ಅಲ್ಲಿ ಮಿಡ್ಲಲ್ಲಿ ಅಮ್ಮ ಫ್ಯಾನ್ ಅಂತ ಹೇಳಿದ್ರಲ್ವ ಗ್ರೇಟ್ ಸೂಪರ್ ಇರಗೇರ್ ಕಲ್ಪನೆ ಅಂತ ಅದು ಹೇಳ್ತೀರಾ ಓಕೆ ಇದು ಇವ್ರದ್ದು ಏನೋ ಮಾತಾಡ್ತಿದ್ವಿ ನಾವು ಏನ್ ಕಲ್ಪನೆ ಒಂದು ಸಾಂಗ್ ಇರಗೆ ಅಮ್ಮ ಟೀಚರ್ ಅಮ್ಮ ಕಲ್ಪನೆ ಇರಗೆ ಓಲಿ ಇರ್ ಗ್ರೇಟ್ ಬಾರಿ ಜೋಕ್ ಆತೀನಿ ಇರು ಸಾಂಗ್ ಜಿಂಗಲ್ ಬೆಲ್ ಪಪ್ಪ ಹೇಳಿದ ಇವ್ರಿಗೆ ಅರೆ ಈಜ ಗೊತ್ತೇನೆ ಪಪ್ಪ ಬಂತೀನಿ ಅಂತೆ ಗ್ರೇಟ್ ಮಾರ್ರೆ ಗ್ರೇಟ್ ಈಗ ನೀವು ಹೇಳಿದ್ ಸುಳ್ಳು ಅಮ್ಮ ಅಲ್ಲ ಅಪ್ಪ ಹೇಳಿದಂತೆ ಅಲ್ವಾ ನಿಜ ಅರೆ ಗೊತ್ತುಂಡು 2 ಜಾಸ್ತಿ ಅರೆ ಗೊತ್ತುಂಡು ಓಕೆ ಮಲ್ಲೇಜಿ ಇದು ಈರ್ ಪದ್ಯ ನೋಡಿ ಪ್ಲೀಸ್ ಮಾಡ್ತಾರಾ ಜಿಂಗಲ್ ಬೆಲ್ ಬೋರ್ಚಾ ಮೇರಿತ ಪನ್ನಡ ಅಲ್ತ್ರ ಬಕೀರ್ ಪನ್ಪರ ಪನ್ಪನೇಜೇರು ತುಕ ಒಂಜಿ ಮಾರ್ಪಕ ಮೇರಿತ ಪನ್ಪೇರ ಅವೇ ಮೇರ್ ಭವಿತೆ ಮೇರಿತ ಪನ್ಪೇರೆ ಅಲ್ತ್ರ ಬಕ ಇರು ಹೂ ಸಾಂಗ್ ಪನ್ಪರ ಇರುತ್ತೆ ಈ ರುಂದ್ ಪನ್ಪರ ಈ ಸುದೀಪ್ನ ಬಾರಿ ಮಲ್ಲ ಫ್ಯಾನ್ ಗೆದ್ದೀರಿ ಸುದೀಪ್ ಪಿಕ್ಚರ್ ಬರೋ ಸುದೀಪ್ ಪುರ ಬರ್ಪಿರತ್ತೆ ಸುದೀಪ್ ದರ್ಶನ್ ಪುರ ಏರಿನ ಫೇವ್ರೆಟ್ ಹೀರೋ ಯಾನಾ ಅರೆ ಗೊತ್ತು ನೀನೆ ಕರ್ಮದ ಹೀರೋ ನಲ್ಲ ಜೂಪ ಹೇಳಿ ರೆಡಿ yes jingle tapane yes hey jingle bell jingle on the way yes ಮಾಡು ಅದೇ jingle bell jingle on the way hey
సూపర్ అరే క్లాప్ కొరలే మారే ఊరా కొల్ల వద్దే మన మేర్ల ಬಂದಿರು ಓಕೆ ಬಾರಿ ಖುಷಿ ಆನಿ ಅವೇ ಏನ್ ಕಲ್ಪ ನೀರು ಈಗೊಂದು ಮಧು ಮ್ಯಾಮ್ ಆರು ಬಾರಿ ಜೋಕ್ತ ಟೀಚರ್ ಅಂದದೆ ಅಂದೆ ಯಾರು ತಾನೆ ಮಸ್ತ್ ಪಾಪ ತಾನೆ ಎರಡ ಮಸ್ತ್ ಪಾಪ ಅದೇ ಅಂದು ಓಕೆ ಇತ್ತೆ ಈರ್ ಬಂಡರು ತುಲಿ ಇರೆಗ್ಲ ಪ್ರೈಸ್ ತಿಕ್ಕಣು ಮೆರೆಗ್ಲ ಪ್ರೈಸ್ ತಿಕ್ಕಣು ಮೆರೆಗಿತ್ತ ಪ್ರೈಸ್ ತಿಕ್ಕಣದು ಸೊ ವೀಕ್ಷಕರೇ ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್ ಬ್ರೇಕ್ ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್ ಕಾರ್ಯಕ್ರಮ ಮತ್ತೊಮ್ಮೆ ಸ್ವಾಗತ. ಕಾರ್ಟೂನ್ ಯಾವ್ದು ನೋಡ್ತೀರಿ ನೀವು? ಕಾರ್ಟೂನ್ ನಾನು ಇದು ನೋಡ್ತೀನಿ. ಯಾವುದು? ಪಾಮಿತೋನ್ ನೋಡ್ತೀನಿ. ಯಾವುದು? ಪಾಮಿತೋನ್. ಸೂಪರ್. ಅದನ್ನ ನೋಡ್ತಾ ಇರ್ತೀರಾ ನೀವು? ಓಕೆ. ಇದು ಯಾವ್ದು ನೋಡ್ತೀರಾ ನೀವು? ಪಾಪೆತ್ತೋನ್. ಅಷ್ಟೇ ಸೇಮ್ ಅಲ್ಲ? ಆ ಬೇಬೋನು ಪಾಮಿತೋನ್ ನೋಡ್ತೀನಿ. ಹೌದಾ? ನೀವು ಟಾಮ್ ಅಂಡ್ ಜೆರ್ರಿ ನೋಡುದಿಲ್ಲ? ನಾನು ಪಾಪೆತ್ತೋನ್ ನೋಡ್ತೀನಿ. ಅದು ಮಾತ್ರ ನೋಡುದಾ ನೀವು? ಓಕೆ ಓಕೆ. ನೀವು ನಾನು ಅದು ನೋಡ್ತೀನಿ. ಯಾವುದು? ಅದೇ ಮಾತ್ರ ನೋಡುದು. ಅದು ಮಾತ್ರ ನೋಡುದಾ ನೀವು? ಓಕೆ, ಇವ್ರು ಕೂಡ ಅದನ್ನ ಮಾತ್ರ ನೋಡುದಂತೆ. ಓಕೆ, ನೀವು ಯಾವ್ದು ನೋಡ್ತೀರಾ? ಕಾರ್ಟೂನ್ ತೂಪುನ ಇದೆಯೇ? ಅವು ಮಾತ್ರ ತೂಪಿನತ್ತೀರಿ? ಓಕೆ, ಬ್ಯಾತಲ್ಲ ತೂಪಿಜಾರೆ ಟಿವಿಡ್ ನಾ ತೂಪರಿ ಬ್ಯಾತ ಅವೇ ಗೊತ್ತಾ ನಿಂಗೆ? ಭಾರಿ ಖುಷಿ ಆಗಿರ ಅವೇನೇ ತೂಪಿನತ್ತೆ. ಓಕೆ ಸೇಸ್ ಓಕೆ ದಾನೆ ಸಮರ್ಥ ಜೋರು ಸಮರ್ಥ ಏರು ಕೂಡಿ ಸಮರ್ಥ ದಾನೆ ಒಂಜಾರು ಸಮರ್ಥ ಯಾಕೆ ಜೋರು? ನೋಡಿ ಇವ್ರೆ ಪ್ರಗತಿ ಇವ್ರೆ ಸಮರ್ಥ ಇವರಿಗೆ ಹೊಡಿತಾರಂತ ಹೌದಾ? ಇಲ್ಲ ಅಲ್ಲ ಹೊಡಿತಾರೆ ಇವರು ಅಲ್ಲಿ ಕರ್ಕೊಂಡು ಹೋಗಿ. ಹೌದಾ? ಓಕೆ ಓಕೆ. ಮಲ್ಲ ಈಶಾನ್ ಹೊಡಿತಾನೆ. ಈಶಾನ್ ಸಮರ್ಥ ಅನ್ಬಿಡು ಪೂಜೆ. ಸಮರ್ಥ ನಿಮ್ಗೆ ಹೊಡಿದಿಲ್ಲ ಅಲ್ಲ? ಸಮರ್ಥ ಎಂಗನ ಇಲ್ಲಾಗ ಓ ದೇವ ಎಂಗನ ಇಲ್ಲಾಗಿಲ್ಲ ತಂಕೊಂಡು ಹಾಕಲು ಬಿಡ್ವೇರಾ? ಸಮರ್ಥ ಇಲ್ಲದಾಗಲು ಸಮರ್ಥ ಇಲ್ಲದಾಗಲು ಬಿಡ್ ಪೂಜಾರ ಅಂದದೆ ಹಾಕಲು ಏನೇನು ಇಲ್ಲ ತಂಬೋರ ಬಿಡ್ವೇರ ಸಮರ್ಥನ ಅದೇ ಈರ್ದುಲೆ ಮೊನ್ನೆ ಮೊನ್ನೆ ಪ್ರಗತಿ ಇದು ರೇಸಿಂಗ್ ಇತ್ತಂತಲ್ಲ ಹೌದಾ? 100 ಮೀಟರ್ಸ್ ರನ್ನಿಂಗ್ ಮಾಡಿದ್ರಿ ನೀವು? ಫಸ್ಟ್ ಬಂದ್ರಲ್ಲ ನೀವು? ಫಸ್ಟ್ ಬಂದದ ನೀವು? ಫಸ್ಟ್ ಬಂದದ್ದು ಈರ್ ಲಾಸ್ಟ್. ಇವ್ರು ಎಷ್ಟು ಬಂದದ್ದು? ನೀವು ಫಸ್ಟ್ ಬಂದದ್ದು. ಸೆಕೆಂಡ್ ಯಾರು? ಹೌದಾ? ನೀವು ಫಸ್ಟ್ ನೀವು ಲಾಸ್ಟ್ ಸೆಕೆಂಡ್ ಥರ್ಡ್ ನೀವು ಪತ್ತೆ. ಓಕೆ, ನೀವು ಪತ್ತೆ. ನೀವು ಯಾರು ಸೆಕೆಂಡ್ ಇಯರ್ ಬಂದದ್ದು? ಸೆಕೆಂಡ್ ಇಯರ್ ಆಹನ ಸೆಕೆಂಡಾ? ಲಾಸ್ಟ್ ಇಯರ್ ಸಮರ್ಥ ಬರ್ತೀನತೆ ಗೊತ್ತ ನಿಂಗೆ? ಓಕೆ, ಸಮರ್ಥ ಲಾಸ್ಟ್ ಬರ್ತೀನಿ. ಹೌದಾನೆ ಲಾಸ್ಟ್ ಬರ್ತೀನಿ ಗೊತ್ತಿಜ್ಜಾ? ಓಕೆ, ಇವ್ರು ಇಲ್ಲ ಸೈಕಲ್ ಬರೋಂಡಿ ಅಂದೆ. ಓ ಸೈಕಲ್ ಪ್ರಗತಿ ಇಲ್ಲಿ ನೋಡಿ ಇವ್ರ ಸೈಕಲ್ ಎಂತ ಓ ದೇವ ಮಲ್ಲ ಸೈಕಲ್ ನಿಮ್ದು ಮೋಟರ್ ಸೈಕಲ್? ಮಾನ್ಸ್ಟರ್ ಸೈಕಲ್. ಓಕೆ ಓಕೆ. ಸೊ ಅವೆಂಚ ಎಟಾಪುಂಡೆ ಸೈಕಲ್ ಅಲ್ಪ ಎಂಚ ಮಲ್ಲೊಂಡೆ ಅಂದೆ. ಹೇಗೆ ನೀವು ಸೈಕಲ್ ಬಿಡುದು? ಅದು ಹೇಗೆ? ಅದು ನೀವು ಬಟನ್ ಎಲ್ಲ ಓದ್ತಿದ್ದೀರಂತೆ. ಬಟನ್ ಎಲ್ಲ ಓದ್ತಿದ್ರೆ ಹೇಗೆ ಚಾಲ ಆಗ್ತದ ಅದು? ಹೌದಾ? ಮತ್ತೆ ಮತ್ತೆ ಬೇರೆ ಮತ್ತೆ ಬೇರೆ ಓದಿದ್ರೆ ಓದ್ಲಿಕ್ಕಿಲ್ಲ. ಹೌದಾ? ನೀವು ಬೈತೀರಾ ಮತ್ತೆ? ಅಪ್ಪ ಬೇರೆ ಓದ್ತಾರೆ, ನಂದು ಮತ್ತು
ಬೈಕಲ್ಲಿ. ಅಪ್ಪ ಕೂಡ ನಿಮ್ಮ ಹಿಂದೆ ಕೂತ್ಕೊಳ್ತಾರಾ? ಅಲ್ಲ ಬೈಕ್ ಇದು ದೊಡ್ಡ ಬೈಕ್ ಅಲ್ಲ? ನನ್ನ ದೊಡ್ಡ ಬೈಕ್. ದೊಡ್ಡ ಬೈಕಾ? ಹೌದು. ನಿಮ್ಮ ಮನೆಯಲ್ಲಿ ಇಲ್ವಾ ಸೈಕಲ್? ಉಂಟು. ಉಂಟಾ? ನನ್ನ ದೊಡ್ಡ ಬೈಕಲ್ಲಿ ಇತ್ತು. ದೊಡ್ಡ ಬೈಕ್ ಇತ್ತು ದೊಡ್ಡ. ಅಷ್ಟು ದೊಡ್ಡದು? ನಂದು ಇತ್ತು ದೊಡ್ಡ. ಓಕೆ, ಅಷ್ಟು ದೊಡ್ಡದು ಸೈಕಲ್ ಅಲ್ಲ? ಓಕೆ. ಇರ್ನೆಲ್ಲ ಸೈಕಲ್ ಇದ್ದೆ ಉಂಟು. ಉಂಡಾ? ಈ ಸೈಕಲ್ ಬಿಡ್ಬಿಚಾರ ಇದೆ ಮಕ್ಕಳು ಯೂತ್ ಮಲ್ಲ ಆತ ಮಲ್ಲ ಬರ ಬರ್ತೀರಿ ಇರ್ನ ಇದ್ದೇಗಿಂಜ ಅದೇ ಸೈಕಲ್. ಓಕೆ, ಪಕ್ಕ ಬೇತೆ ಇಲ್ಲ ಬೇತೆ ಅದೇ ಆಯ್ತು ಏನು ರೈತ ಕಲ್ಲನ ಏನು ಓ ಲೈತ್ ಕುಲ್ಲುನಾ ಅಂದ ಅಜ್ಜನ ಸೈಕಲ್ ಎತ್ ಮಲ್ಲೊಂಡಿರ್ನ ಮಲ್ಲ ಅದೇ ಅಂದ. ಕರೆಕ್ಟ್. ಓಕೆ, ನೀವು ಸುಮ್ಮನೆ ನೀವು ಸೈಕಲ್ ಎಲ್ಲ ಆಡುದೇ ಅಲ್ವಾ ಅಂತ ನೀವು ಅಲ್ವಾ? ಆಡ್ತೀರಾ? ಓಕೆ. ನಿಮ್ಮ ಫ್ರೆಂಡ್ ಯಾರು? ನಿಮ್ಮ ಮನೆ ಹತ್ರ ಫ್ರೆಂಡ್ ಯಾರು? ನಿಮ್ಮ ಹೆಸರು ಹೇಳಿ, ಅವ್ರ ಹೆಸರು. ಮನೆ ಹತ್ರ ಒಬ್ರು ಫ್ರೆಂಡ್ ಇದ್ದಾರೆ. ಇದು ಒಟ್ಟಿಗೆ ಇರುದಲ್ಲ? ನನ್ನ ಪ್ರಗತಿ. ಯಾವ್ದು? ನನ್ನ ಫ್ರೆಂಡ್ ರಿದಿ. ಅದೇ ಗೊತ್ತಾಯ್ತು. ರಿದಿ ನನ್ನ ಫ್ರೆಂಡ್ ರಿದಿ. ಇರು ಸ್ವಸ್ತಿಕ್ ತಾನೆ ಚೇಂಜ್ ಆಗಿ. ಹಾ ಪ್ರಾಂಶು. ಅಲ್ಲ, ಯಾಗದಿಂದ ನಿಮ್ಮ ಹೆಸರು ನನ್ನ ಹೆಸರು ಪ್ರಾಂಶು. ಹೌದಾ? ಅಲ್ಲ, ನನ್ನ ಹೆಸರು ರಿದ. ಸ್ವಸ್ತಿಕ್. ನಿಮ್ದು ಹೆಸರು ಸ್ವಸ್ತಿಕಾ? ಅಲ್ಲ, ಅಲ್ಲ. ಅದೇ ಅಹಾನ. ಫ್ರೆಂಡ್ ಹೆಸರು ರಿದ. ರಿದಾ. ಓಕೆ, ನಿಮ್ಮ ಫ್ರೆಂಡ್ ಹೆಸರು ರಿದಾ. ನನ್ನ ನಂದು ಫ್ರೆಂಡ್ ಸ್ವಸ್ತಿಕ್. ನನ್ನ ರಿದಿದು ಇದು ಫ್ರೆಂಡ್ ಲೀಸ್ಟ್ ದೊಡ್ಡದುಂಟು ಮಾರ್ರೆ. ರಿದಿದು ಪುದರ್ ರಿದಿ. ರಿದಿ ಎನ್ನ ರಿದಿದ ಪುದರ್ ರಿದಿ. ಓಕೆ, ಎಸ್. ಓಕೆ, ಸೊ ನಿಮ್ಮ ಫ್ರೆಂಡ್ ಯಾರು? ರಿದಿಯಾ? ಮತ್ತೆ ನಂದು ಫ್ರೆಂಡ್ ಸ್ವಸ್ತಿಕ್. ನಿಮ್ಮ ಫ್ರೆಂಡ್ ಸ್ವಸ್ತಿಕ್. ಓಕೆ, ಸ್ವಸ್ತಿಕ್ ಜೋರಂತೆ. ಪಾಪ ಎಂತಕ್ಕೆ ಪಾಪ? ಪಾಪ ಏನು? ನೀವು ಕೆಲವೊಮ್ಮೆ ಪಾಪ ನಿಜ. ಯಾರು ಪಾಪ? ಜೋಸಿ. ಯಾವುದು? ನಿಜ ಜೋಡಿದೆ. ಜೋರಿದನಲ್ಲ ಇವರಿಗೆ ಪಾಪ ಅಂತೆ ಅಲ್ಲ? ಇವ್ರಿಗೆ ಪಾಪ ಅಂತೆ. ರಿದಿ ಪಾಪ ಪಾಪ. ಪಾಪ ಪಾಪ. ಓಕೆ, ರಿದಿ ತುಂಬಾ ಪಾಪ. ಓಕೆ, ನಿಮ್ಮ ಫ್ರೆಂಡ್ ತುಂಬಾ ಪಾಪ ಅಲ್ಲ? ಓಕೆ, ಯಾಕೆ ಪಾಪ? ನೀವು ಮೊನ್ನೆ ಸ್ಕೇಲ್ ತಕೊಂಡು ಹೋಗ್ಲಿಲ್ಲ, ಅವ್ರು ಸ್ಕೇಲ್ ಕೊಟ್ರಲ್ಲ ಅಲ್ಲ? ನಂಗೆ ಕೇಕ್ ಅಲ್ಲ, ನಂಗೆ ಗೊತ್ತುಂಟು. ನಂಗೆ ಕೇಕ್ ಕೊಟ್ಟಿದ್ದಾರೆ. ಸ್ಕೇಲ್ ಕೊಟ್ಟಿದಾರ? ಇಷ್ಟು ದೊಡ್ಡ. ಓ ದೇವ, ಸ್ಕೇಲ್ ಅಂತ ಅವ್ರು ರೀಪ್ ದ ಪೀಸ್ ಅಂದಲ್ಲಿ ಕೂರ ಅಣ್ಣ ಮತ್ತೆ ಮಲ್ಲ ಸ್ಕೇಲ್ ಕೊಡ್ತಿರ್ತೀರಿ ಈಗ? ಅಂದ. ಓಕೆ, ಓಕೆ. ಈಗ ನಂಗೆ ಒಂದ್ ಹೇಳ್ಬೇಕು ನೀವು. ಬಲೂನ್ ತಗೊಂಡಿದ್ದೆ. ಯಾವ್ದು? ಬಲೂನಾ? ನನ್ನ ಹತ್ರ ಬಲೂನ್ ತಗೊಂಡಿದ್ದೆ. ಇಷ್ಟು ದೊಡ್ಡದು ಎಲ್ಲ ದೊಡ್ಡ ಅಲ್ಲ ನಿಮ್ದು ಅಲ್ಲ ಬಲೂನು? ಬಲೂನ್ ಅಲ್ಲ ಇದು? ಯಾರು ಹಾಕ್ಸಿದ್ ನಿಮ್ಗೆ ಡ್ರೆಸ್? ಅಮ್ಮ ಹಾಕಿದ್ದ? ನೀವು ಮನೆಯಲ್ಲಿ ಇದು ಮಿರರ್ ಮುಂದೆ ತುಂಬಾ ಜಾಸ್ತಿ ನಿಲ್ತಿರಂತೆ. ನನ್ನ ಹತ್ರ ಮೈಕ್ ಇರುದು. ಈ ಮೈಕ್ ಅಲ್ಲ, ಮಿರರ್ ಮುಂದೆ ಹೋಗಿ ಎಲ್ಲ ಸ್ಟೈಲ್ ಎಲ್ಲ ಮಾಡುದಿಲ್ಲ ನೀವು? ನನ್ನ ಹತ್ರ ಗಾಗಲ್ ಲಿಪ್ಸ್ಟಿಕ್ ಇರುದು. ಹಾಕುದಂತೆ ಮನೇಲಿ ಅಮ್ಮ ಹೇಳ್ತಿದ್ರು ಮೊನ್ನೆ. ಅವಳು ನಂಗೆ ಗೊತ್ತುಂಟು ಲಿಪ್ಸ್ಟಿಕ್ ಎಲ್ಲ ಹಾಕ್ತೀರ, ಸ್ಟಿಕ್ಕರ್ ಎಲ್ಲ ಹಾಕಿ ಮತ್ತೆ ಹೀಗೆಲ್ಲ ನೋಡ್ತೀರಂತೆ ನೀವು. ಹೌದಾ? ಸೀರೆ ಎಲ್ಲ ಹಾಕೆಲ್ಲ ಹೀಗೆಲ್ಲ ಮಾಡ್ತೀರಂತೆ ನೀವು ಇಲ್ವಾ? ಅಕ್ಕ ಹೇಳ್ತಿದ್ರು ಅಕ್ಕ ಜೋರಂತೆ ಮನೇಲಿ. ಹೌದಾ? ಅಕ್ಕ ಜೋರ? ನೀವು ಜೋರ್ ಹಾಗಾದ್ರೆ ಮನೆಯಲ್ಲಿ? ಇಲ್ಲ. ಮತ್ತೆ ಯಾರು ಜೋರು? ಯಾರು ಮನೇಲಿ? ತಮ್ಮ ಜೋರ? ಅಮ್ಮ ಜೋರು? ನನ್ನ ತಮ್ಮ ಪಾಪ. ಪಾಪ. ತಮ್ಮ ಏರೋ ಬಲ್ಲೆ? ತಮ್ಮ ಏರೋ ಧನ್ವಿತ. ಓಕೆ, ಓಕೆ, ಧನ್ವಿತ್ ಪಾಪನೇ. ಓಕೆ, ಎಸ್, ಎಸ್. ನಿಮ್ಮ ಮನೇಲಿ ಯಾರು ಪಾಪ ತುಂಬಾ? ಈರೆ ಪಾಪ. ಮಮ್ಮಿ ಪಾಪ. ಮಮ್ಮಿ ಪಾಪ. ಈರ್ ಪಕ್ಕಡ ಅನ್ಪಿನ ಈರ್ ಎದುರುಳ್ಳದೆ ಮಮ್ಮಿ ಆಂಚೇರಿ ಪಾಪ ಅನ್ಪಿನ ಅದೇ ಪಕ್ಕಡ ಮನ ನಡ್ಚಿ ಬಕೀರ್ ಪಾಪ. ಅಮ್ಮ ಪಾಪ. ಪಪ್ಪ ಪಪ್ಪ ಥ್ಯಾಂಕ್ ಗಿಫ್ಟ್ ಮಂತ ಇರೇಗೆ ಅವೇ ಕುಡಂಜಿಲ ಇರೇಗೆ ಕುಡಂಜಿ ಮೇರೆ ಗೊರ್ಕ ಪಕ್ಕೊಂಜಿ ಅರೆ ಗೊರ್ಕ ಅವೇ. ಎಸ್. ಸೊ ನಿಮ್ ಮನೇಲಿ ಯಾರು ಪಾಪ ಅಂತ ಹೇಳಿದ್ರೆ ಅಮ್ಮ ಅಲ್ವಾ? ಕರೆಕ್ಟ್. ಮನೇಲಿ ಧನ್ವಿತ್ ಪಾಪ. ಧನ್ವಿತ್ ಪಾಪ ಅಲ್ಲ, ಧನ್ವಿತ್ ಎಂತ ಮಾಡ್ತಿದ್ದಾರೆ? ನನ್ನ ತಾತ ಇರ್ತಾರೆ. ಹೌದಾ? ಪಾಪು ಇದೆ ನಂದು. ನಮ್ಮ ಮನೇಲಿ ಪಾಪು ಇದೆ. ಹೌದಾ? ನನ್ನ ಮನೇಲಿ ಪಾಪು ಇದೆ. ಹೌದಾ? ನಿಮ್ಗೆ ಗೊತ್ತಾಯ್ತು ಈಗ?
ತೊಂದರೆ ಇಜ್ಜಿ ಈಗ ಪಾಪು ಹೆಸರೆಂತ ಸ್ವಸ್ತಿಕ್. ಸ್ವಸ್ತಿಕ್ ಸ್ವಸ್ತಿಕ್ ನನ್ನ ಪಾಪದ ಹೆಸರು ಧನ್ವಿತ್. ಧನ್ವಿತ ಓಕೆ ನಿಮ್ಮ ಮನೇಲಿ ಪಾಪ ಉಂಟಾ ನಮ್ಮ ಮನೆಯಲ್ಲಿ ನನ್ನ ಹೆಸರು ಯಾವ್ದು ಪ್ರಗತಿ. ನನ್ನ ಹೆಸರು ಪ್ರಗತಿ. ನಿಮ್ಮ ಹೆಸರು ಪ್ರಗತಿ ಅಲ್ವಾ ಓಕೆ ಗ್ರೇಟ್ ಇರುತ್ತೆ ದಾದ ಪಾತ್ರಿ ಏನಡ ಪಾತ್ರಿ ನಾಚಿಕೆ ಆಗ್ಬಿಟ್ಟೆ ಇವರು ಆನಲ್ಲ ನಾಚಿಕೆ ಆಗ್ಬಿಟ್ಟಿರಿ ಏನಡ ಪಾತ್ರೆನಾಗ ಇದು ಇಜ್ಜತಿ ಬೋರ್ ಆಗ್ಬಿಡಿ ಆ ಪಾತ್ರೆನಾಗ ಆಹಾನಲ್ಲ ಆಹಾನದ என்ன குத்தண்டா ಓಕೆ ಅವರು ಕೇಳುದು ಸ್ಟೈಲ್ ನೋಡಿ ಆಹಾನ ಗುರ್ತೊಂಡ ನಂದಲ್ಲ ಇಂಚೆಗೆ ನೀರಿಗೆ ಆನಾಡ ಪಾಪಲ ಟಮಾಟೋದೋಳು ಸಮರ್ಥಿ ಹೆಂಗ ಸಮರ್ಥಿ ಏರ್ ಗೊತ್ತವಡೆ ಸಮರ್ಥಿ ಏರ್ ಏರ ಹೊಲ್ತು ಸಮರ್ಥಿ ಟಮಾಟೋ ಹೆಂಗ ಕುತ್ವೆ ಆ ಚೆಕ್ ಟಮಾಟೋ ಇದೆ ಮಂತ ಅಗ್ಗಿಪೆ ಓಯ್ಯೋ ಮೂಲ ಬುರಕ್ಕಿ ನದಿರಿಗೆ ಅಂದು ಅಕ್ಕಿನಾಗ ಮಕ್ಕಳ ಪಂಡ್ರಾಬ್ಜ ಆಹಾನಡ ಆಹಾನಡ ಪಂಡ್ರಾಬ್ಜ ಪ್ರಗತಿಡ ಬಂತಾರೆ ಖಚಿತಾನಂತೆ ಸಮರ್ಥ ಇಲ್ಲಿಗೆ ಇವ್ರು ಹೇಳಿದಾನಂತೆ ನಿಮ್ಮ ಹತ್ರ ಹೌದು ಖಚಿತಾನ ಇರು ತೂತಾರದೆ ಅವಾಗ ಹಿಡ್ದಾದ ಬಂತಾರೆ ಇರು ಉಂತಾರೆ ಸಮರ್ಥ ಅಗ್ಗಚ್ಚು ಬಂದ್ ಪಂಡ್ರಾಜರಿಗೆ ಟೀಚರ್ ಟೀಚರ್ ಬಿಟ್ಟು ಮಾಡಿದ್ದಾರೆ ಚೆಕ್ ಇಡೇಗ ಹಾಕಿದ್ದೀನಿ ಇರೋ ಪಂಡ್ರಾಬ್ಜ ಆನ ಇರೋ ಪನ್ನೊಂದು ಸಮರ್ಥರ ಅದದ್ದು డాడీ పోలీస్ ఎన్న డాడీ డాక్టర్ ఓ దేవ నందు డాడీ డాక్టర్ అన్న డాడీ డాక్టర్ ಒಂಜಿ ನಂಗೆ ಅಡ್ವಾಂಟೇಜ್ ಉಂಟು ಎಲ್ಲಿ ಪೆಟ್ಟು ತಿಂದು ಅಲ್ಲಿ ಹೋಗ್ಬೋದು ಅನ್ನ డాడీ డాక్టర్ ಅಂದೆ ಹೋಯ್ತು ಡಾಕ್ಟರ್ ಮಮ್ಮ ಹೋಯ್ತಾಗೆ ಓ ಡಾಕ್ಟರ್ ಯಾರು ಉಡ್ಪಿ ಡಾಕ್ಟರ್ ಹೋಯ್ತಾ ಉಡ್ಪಿ ಡಾಕ್ಟರ್ ಉಡುಪಿ ಡಾಕ್ಟರ್ ಯಾರು ಪೇಷಂಟ್ ಅಪ್ಪ ಯಾವ್ದು ಪೇಷಂಟ್ ನಮ್ಮ ಪಪ್ಪ ಅಯ್ಯೋ ದೇವಾ ಅಪ್ಪ ಪೇಷಂಟ್ ಡಾಕ್ಟರ್ ಇದು ಡಾಕ್ಟರ್ ಅಂದ್ರೆ ಪೇಷಂಟ್ ಬಂದವರಿಗೆ ಟ್ರೀಟ್ಮೆಂಟ್ ನನ್ನ ಅಮ್ಮ ಟೀಚರ್ ಅಮ್ಮ ಟೀಚರ್ ಅಮ್ಮ ಸಿಸ್ಟರ ಟೀಚರ ಟೀಚರ್ ನನ್ನ ಪಪ್ಪ ಟೀಚರ್ ಈಗ ಡಾಕ್ಟರ್ ಇದ್ದದ್ದು ಈಗ ಅದೆಲ್ಲ ಚೇಂಜ್ ಆದದ್ದು ನಿಮ್ದು ಈಗ ಡಾಕ್ಟರ್ ಹೇಳಿದ್ರಿ ಅಲ್ಲ ಓಕೆ ಡಾಕ್ಟರ್ ಡಾಕ್ಟರ್ ಅತ್ತೆ ಓಕೆ ಆರು ಉಡುಪಿ ಡಾಕ್ಟರ್ ಅತ್ತೆ ಇರ್ನ ಟೀಚರಾ ಎನ್ನ ಅಪ್ಪ ಡಾಕ್ಟರ್ ಅನ್ನೊಂದು ಗೊತ್ತಾ ನಂಗೆ ಎನ್ನ ಉಡುಪಿ ಡಾಕ್ಟರ್ ಅವ್ವೇ ಇದಾದೆ ಟ್ರೀಟ್ಮೆಂಟ್ ದಾದ ಮಲ್ಪೇರಾರು ಪಪ್ಪ ಡಾಕ್ಟರ್ ಅಂಡ ಡಾಕ್ಟರ್ ಅಮ್ಮಗ ಅದ್ದಿಗೆ ಉತ್ತರಿದ್ದೆ ಉತ್ತರಿದ್ದೆ ಅದ್ದಿಗೆ ಅಮ್ಮಮ್ಮಗ ಇನ್ನೇ ತನಕಪ್ಪ ಬೋಲರು ಯಾರು ಬೈದರೆ ಯಾರ ಏನು ಎಂಕ ಕೊತ್ತರಿ ಏನ ಡಾಕ್ಟರ್ ಆತೈತೆ ಇರ್ಲೋ ಡಾಕ್ಟರ್ ಅಂತರಿಗೆ ಎಸ್ ಇದು ಏರು ಅಜ್ಜಿ ಗುಚ್ಚರಿ ನಮ್ಮ ಪಪ್ಪ ಹಿಂಗಿರ್ತಾರೆ ಹಿಂಗೆ ಎಂತ ಯೋಗಾಸನ ಮಾಡ್ತಾರೆ ಅವರು ಪಪ್ಪ ಮೇಕಪ್ ಮಾಡ್ತಾರೆ ಯಾಕೆ ಮೇಕಪ್ ಮಾಡೋದು ಯಾಕೆ ಮೇಕಪ್ ಯಾಕೆ ಮೇಕಪ್ ಮಾಡ್ಕೊತಾರೆ ಇಲ್ಲಿ ಯಾಕೆ ಅದು ಅಮ್ಮನ ಮುಂದೆಯಾ ಓ ದೇವರೇ ನೀವು ಆದ್ರೂ ನೀವು ಮೇಕಪ್ ಮಾಡಲ್ಲ ನಾನು ನೋಡ್ತೀನಿ ಆ ಪಪ್ಪಗೆ ಎಂತಂತ ನಿಜ ಮೇಕಪ್ ಮಾಡ್ತಾರೆ ಎಂತ ಫ್ಯಾನ್ಸಿ ಡ್ರೆಸ್ ಇತ್ತು ಅವ್ರದ್ದು ಫ್ಯಾನ್ಸಿ ಡ್ರೆಸ್ ಇತ್ತು ಅವ್ರದ್ದು ಎಂತಕ್ಕೆ ಎಂತ ಮೇಡಮ್ ಇದು ಓಕೆ ಇರ್ಲಿ ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗ್ಬೇಕು ಜೀನ್ಸ್ ಪ್ಯಾಂಟಾ ಓಕೆ ಓಕೆ ಸೊ ಇರ್ನ ಪಪ್ಪ ಡಾಕ್ಟರ್ ಇವ್ರ ಪಪ್ಪ ಏನ ಜೀನ್ಸ್ ಪ್ಯಾಂಟ್ ಚಟ್ಟಿ ಜೀನ್ಸ್ ಚಟ್ಟಿ ಅಂತ ಅವೇ ಹಾ ಓಕೆ ಇತ್ತೆ ಇಂಕ ಇರ್ನಾಡೆ ಬರೋಡು ಇರ್ನಾಡೆ ಬಿಡು ಪೂಜಾರಕ್ಕೆ ಬಡ್ರೆ ಓಕೆ ಸೊ ಪೊಲೀಸ್ ಅಂತ ಹೇಳಿದ್ರಲ್ವಾ ನೀವು ಪೊಲೀಸ್ ಅಂತ ಏನ ಪಪ್ಪ ಗೋರುಲ್ಲ ಯಾರು ಅಂದೆ ಏನ ಡಾಕ್ಟರ್ ಪಾಪ ಅನ್ನೊಂದು ಗೊತ್ತಾ ನಂಗೆ ಇರ್ನ ಡಾಕ್ಟರ್ ಪಾಪ ಅರ್ನ ಡಾಕ್ಟರ್ ಅಲ್ಲ ಪಾಪ ಬಟ್ ಮೆರ್ನ ಡಾಕ್ಟರ್ ಮೆರ್ನ ಪೊಲೀಸ್ ಅಂದು ದಾರೆ ನಿಗಲ್ಲ ಚೇಂಜ್ ಆಗಿದೆ ಪೊಲೀಸ್ ಮಗ ಡಾಕ್ಟರ್ ಈಗ ನೀವು ಪಪ್ಪ ಪೊಲೀಸ್ ಆಗಿ ಅವರು ಇದು ಮೇಕಪ್ ಹಾಕುದವರು ಹೌದಾ ಪೊಲೀಸ್ ಅಪ್ಪ ಪೊಲೀಸ್ ಎಕ್ಸ್ಪೆಕ್ಟೆಡ್
ಓಕೆ ಹೌದೇನಿ ಪೊಲೀಸ್ ಇದು ಚೇಂಜ್ ಏನೇಂಚ ಕಲ್ಲಮ್ಮನ್ ಪತ್ತು ಕಳ್ಳ ಮಾಮನ್ ಪತ್ತು ಇರದೆ ಬಿದೋಗ್ತಾರೆ ಪಪ್ಪ ನಮ್ ಬಿದೋಗ್ತಾರೆ ಏನು ನನ್ನ ಅಪ್ಪ ಪೊಲೀಸ್ ದಾರಿ ಮುಕ್ಕಲ್ನ ಚೇಂಜ್ ಆಪಿ ನಿಂಗೆ ಗೊತ್ತಾ ಎನ್ನ ಅಪ್ಪ ಪತ್ತ ಪತ್ತು ಪತ್ತತ್ತು ಏನನ್ ಎಂಕ ಏನು ದೇವಿಗೆ ಅದಕ್ಕೆ ಗೋಡೆಗೆ ದೇವಿಗೆ ಅದಕ್ಕೆ ಏನು ಅಲ್ಲಿ ಜೈಲು ಓ ಜೈಲಿಗೆ ಎನ್ನ ಪೊತಂಗಿ ಪುಸಂಗೆ ವೀಕ್ಷಕರಿತ್ತು ಎನ್ನ ಪೊಲಿತಂಗಿ ಪೊಲಿತಂಗಿ ಹೊಸತ್ತೆ ಪೊಲಿತಂಗಿ ಪೊಲಿತಂಗಿ ಒಂದು ಪೊಲಿತಂಗ್ಯಾ ಓಕೆ 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 ಸೊ ಗ್ರೇಟ್ ಈಗ ಇವ್ರನ್ನ ಪಪ್ಪ ಪೊಲೀಸೇ ತಾನೇ ಪೊಲೀಸ್ ಹಾ ಪೊಲೀಸ್ ಈತ ಡಾಕ್ಟರ್ ಬನ್ಯಾರ ಪೊಲೀಸ್ ಎನ್ನ ಅಪ್ಪ ಪೊಲೀಸ್ ಇದೆ ಅಂದು ಎನ್ನ ಪೊಲೀಸ್ ಡಾಕ್ಟರ್ ಅಂದ್ ಇತ್ತೆ ಬನ್ನಿ ಡಾಕ್ಟರ್ ಇಂತ ಪೊಲೀಸ್ ಏನಿದೆ ಇರ್ನ ಪೊಲೀಸ್ ಚೇಂಜ್ ಆಗ್ತದೆ ಸೊ ವೀಕ್ಷಕರೇ ಕಿಲಾಡಿ ಪುಟಾಣಿಯಲ್ಲಿ ಒಂದು ಸಣ್ಣ ಬ್ರೇಕ್ 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 ನಂತರ ಮತ್ತೆ ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ಬಿ ಬಜಾರ್ ಮತ್ತೊಮ್ಮೆ ಸ್ವಾಗತ ಎನ್ನ ಅಪ್ಪ ತಾಂಗುಲೆ ಗೊತ್ತಾನೆಂಗೆ ಎನ್ನ ಅಪ್ಪ ತಾಂಗುಲೆ ಕರೆಕ್ಟ್ ಇರ್ನ ಪಾಪ ಸ್ಟ್ರಾಂಗ್ ಇದ್ದಾರೆ ಒಳ್ಳೆ ನನ್ನ ಅಪ್ಪ ತಾಂಗಿದ್ದಾರೆ ಹಾ ಏರ್ನ ನಂಗೆ ನನ್ನ ಅಪ್ಪ ತಾಂಗಿದ್ದಾರೆ ನೀವು ಅವ್ರ ಮಲ್ಲೆ ಸ್ಟ್ರಾಂಗ್ ಮಲ್ಲೆಜಿ ಮೂಲ ಮೇರ್ನ ಅಜ್ಜರ್ ಸ್ಟ್ರಾಂಗ್ ಗೆ ಅಜ್ಜರ್ ಸ್ಟ್ರಾಂಗ್ ಇಲ್ಲ ಎನ್ನ ಅಜ್ಜರ್ ನಮ್ಮ ಅಪ್ಪ ಸ್ಟ್ರಾಂಗ್ ಇದ್ದಾರೆ ಇವ್ರದ್ದು ಅಜ್ಜನ್ ಸ್ಟ್ರಾಂಗ್ ನನ್ನ ಅಪ್ಪ ಸ್ಟ್ರಾಂಗ್ ಇದ್ದಾರೆ ನನ್ನ ಅಮ್ಮನ ಸ್ಟ್ರಾಂಗ್ ಅವ್ರಿಗೆ ಬೇಜಾರ್ ಬೇಡ ಅಲ್ಲ ಕರೆಕ್ಟ್ ನಾ ಸ್ಟ್ರಾಂಗ್ ಇದ್ದೀನಿ ನನ್ನ ಅಮ್ಮನ ಸ್ಟ್ರಾಂಗ್ ಇದ್ದೆ ಬೇಜಾರ್ ಇರಲ್ಲ ಬೇಜಾರು ಬಿಡ್ಸಿ ಓಕೆ ಇರಲ್ಲ ಪಲ್ಲೆ ಅಮ್ಮಲ ಸ್ಟ್ರಾಂಗ್ ಅದೇ ಮಾವ ಸ್ಟ್ರಾಂಗ್ ಇದೆ ಏರ್ ಮಾವ ಸ್ಟ್ರಾಂಗ್ ಮಾಮ ಸ್ಟ್ರಾಂಗ್ ಮಾಮ ತಾನೆ ಸ್ಟ್ರಾಂಗ್ ನಮ್ಮ ಪಪ್ಪನೂ ಸ್ಟ್ರಾಂಗ್ ಇದ್ದಾರೆ ನನ್ನ ಅಪ್ಪ ಪೊಲೀಸ್ ಉಡುಪಿ ಪೊಲೀಸ್ ಈ ರೆಕಾರ್ಡ್ ಬಂದಾರೆ ಉಡುಪಿ ಡಾಕ್ಟರ್ ಅಂತ ಬಂದಾರ ಮಾರೆ ಇತ್ತೆ ಕೂಡ ಉಡುಪಿ ಪೊಲೀಸ್ ಪೊಲೀಸ್ ಉಡುಪಿ ಪೊಲೀಸಾ ಓಕೆ ಓಕೆ ಇತ್ತೆ ಹೆಂಗ್ ನಿರ್ಪೇರಾರೆ ತಿಕ್ಕೇರಡ ಪೊಲೀಸ್ ಇಜ್ಜದೆ ಬಾಜು ಪಾಪನ ಅದೇ ಕರೆಕ್ಟ್ ಕಲ್ಲಮ್ಮನ ಪತ್ತುವೆಲಕ ಕಲ್ಲಮ್ಮನ ಪತ್ತುವೆಲ್ ಕಲ್ಲಮ್ಮನ ಪತ್ತು ಇರತ್ತೆ ಅಂದು ಓಕೆ ಓಕೆ ಅದು ಹಿಂಗ್ ಮಾಡಿದ್ರೆ ಹಿಂಗ್ ಮಾಡ್ತಾರೆ ಹಿಂಗ್ ಮಾಡಿದ್ರೆ ಹಿಂಗ್ ಮಾಡೋದಂದ್ರೆ ಹೇಗೆ ಎನ್ನ ಅಪ್ಪದ ಪೊಲೀಸ್ ಕಾರ್ ಉಂಟು ಪೊಲೀಸ್ ಕಾರ್ ಓ ಪೊಲೀಸ್ ಕಾರ್ ಉಂಡೆ ಎಷ್ಟು ಚಕ್ರ ಉಂಡಾಯ್ತು ಕರೆಕ್ಟ್ ಉಂಡು ಒಂಜಿ ಸ್ಟೆಪ್ ಇನ್ನು ಎಸ್ ನನ್ನ ಪಪ್ಪನ ಪೊಲೀಸ್ ಕಾರ್ ನನ್ನ ಅಪ್ಪ ಪೊಲೀಸ್ ಕಾರ್ ಇದ್ದೆ ಪಪ್ಪನ ಕಾನ್ಸೆಪ್ಟ್ ಖರ್ಚು ಉಂಟು ಏನಾಗೆ ಗೊತ್ತ ಅಪ್ಪಗ ಪೊಲೀಸ್ ಬುಲೆಟ್ ಒಂದು ಏನ ಪಪ್ಪಡ ದಾದಂಡು ಪೊಲೀಸ್ ಬುಲೆಟ್ ಅವೆಂಚ ಪಪ್ಪಡಿ ಹೊಸ ಬುಲೆಟ್ ಅದು ಬರತ್ತ 1970 ದ ಅಂದ ಓ ಎಂಚ ಮೊದಲ ಬುಲೆಟ್ ಮೊದಲ ಬುಲೆಟ್ ಅವ ಅಂತ ನೈಕ ತೆಲುಂದು ಓಕೆ ಓಕೆ ಅವ ತೆಲುಂದು ಐಕ ಓಕೆ ತೆಲುಂಡು ಬ್ಯಾಟ್ರಿ ಬ್ಯಾಟ್ರಿ ಅವ ಫೋನಾಗ ಹಾ
ಬರ್ಬಿಡದೆ. ಓಕೆ ಓಕೆ, ಅದು ಬರ್ರ ನಿಮ್ದು ಅದು ನಿಮ್ ಸರ್ವಿಸ್ ಆಗಿದೆ ಗಾಡಿ, ಸ್ವಲ್ಪ ಸರ್ವಿಸ್ ಆಗಿದೆ ಗಾಡಿ. ನನ್ನ ಗಾಡಿ ಸರ್ವಿಸ್ ಆಗಿದೆ, ಅದು ಸ್ವಲ್ಪ ಎಂತ ಮಾಡುದು, ಅದು ಅದು ಮ್ಯಾನುಫ್ಯಾಕ್ಚರ್ ಆಗುವಾಗನೇ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಅಲ್ಲ. ಅದು ಇದ್ದೀರಿ ಮೇಕೆ ಮೇ ಅಂತ ಹೇಳುದು. ಇವ್ರು ಇರ್ನ ಇಲ್ಲ ಅಬ್ರದಾಲಿಜ್ಜ ಸೈಕಲ್ ಅಂದೇ ಇರ್ನ ಪಪ್ಪಡು ಗಾಡಿ ಬೈಕೆ ಸ್ಕೂಟರ್ ಅವು ಗಟ್ಟಿ ಅಮ್ಮನ ಗಟ್ಟಿ ದಿಕ್ಕುತ್ತಾರೆ ಅಮ್ಮನ ಇರ್ನ ಸ್ಕೂಟರ್ ಮೇಲೆ ಹೋಗ್ಬಿನ ಅಪ್ಪನ ಬುಲೆಟ್ ಪಾಟ್ ಪಾಪಿನ ಪಾರ್ಕ್ ಹೋಗ್ಬಿಡಿ ಅಮ್ಮನ ದಾದಾತೀನಿ ಬುಲೆಟ್ ರೋ ಅವು ಇಂಚ ಗಟ್ಟಿ ಜದೆ ಹೊಸದ್ಗೆ ಬರಲ್ಲ ಎನ್ನ ಅಪ್ಪನ ಪೊಟೆಟ್ ಬುಲೆಟ್ ಅಂದೆ ಅವು ಪಾಟ್ ಪಾಪನ ಪಾತ್ ಇದೆ ಮಿತ್ರೆ ಬಾಬಳ ಅದೇ ಗರಪೇಳಕ ಎನ್ನ ಅಪ್ಪನ ಕಾರ್ ಪಾಟ್ ಪಾಪ ಇತ್ತೆ ಒಂಜಿ ಮಲ್ಲೆ ಹೆಂಗ್ ಸೀದೋಡು ಇರ್ನ ಇಲ್ಲಡಿತ್ತೆ ಕಾರ್ ಬೈಕ್ ಏತುಂಡು ಮಲ್ಲೆ ಕಾರ್ ಉಂಡೆ ಅಂದ ಬೈಕ್ ಉಂಡೆ ಅಂದ ಬುಲೆಟ್ ಉಂಡೆ ಅಂದ ಎಲೆಕ್ಟ್ರಿಕ್ ಉಂಡೆ ಅಂದ ಸೈಕಲ್ ಉಂಡೆ ಅಂದ ಏರೋಪ್ಲೇನ್ ಉಂಡೆ ಅಂದ ಎನ್ನತ್ತೆ ಏರೋಪ್ಲೇನ್ ಇಪ್ಪನ ಓಲ್ ಬೈಕ್ ಏರೋಪ್ಲೇನ್ ಬೈಕ್ ಬೈಕ್ ಓಲ್ ಬಿಡ್ಬಿನಿ ರೀ ಓಲ್ ಬಿಡ್ಬಿನಿ ಮಿತ್ತದ ಏನಾಯ್ತು ಮಿತ್ತ ಕಲತ್ ಇರ್ ಒರಿ ಬೋಬಿನಿ ರೀ ಮಿತ್ತೆ ಪೋಪುಡ ಒಂದು ಇರ್ನ ಇಲ್ಲ ಉಂಡೆ ಎನ್ನ ಇಲ್ಲ ಹೆಲಿಕಾಪ್ಟರ್ ಇಪ್ಪನ ಇರ್ನ ಹೆಲಿಕಾಪ್ಟರ್ ಅಲ್ಲ ಉದಾನೆ ಸೌಂಡ್ ಅಂಚಾಯಿನಿ ಇದು ಯಾವುದು ಹೆಲಿಕಾಪ್ಟರ್ ನನ್ನ ಒಂದು ಇರ್ನ ಹೋಯ್ತೆ ಹೆಲಿಕಾಪ್ಟರ್ ಒಂದು ಹೆಲಿಕಾಪ್ಟರ್ ಇತ್ತೆ ಪೋಯಿನಿ ಹೆಲಿಕಾಪ್ಟರ್ ಎನ್ನ ಏನ ಎನ್ನ ಹೆಲಿಕಾಪ್ಟರ್ ಗನ್ನು ತಿಕ್ಕೋತೆ ಅವು ಅಂತೆಗ ತೂತಂಪಲೆಗ ಅಪ್ಪ ಗಮ್ಮಗ ಹೋಗ್ತಿ ಅಂತಂದ ಓಕೆ ಅಪ್ಪಮ್ಮ ಪೋಕ್ರಿ ಬಂತು ನೀರು ಅಲ್ಪ ಹೋಗಿ ಬಾಂಬ್ ಅಲ್ಪ ಅವು ಒಂದು ಇಂತ ಗೇನತ್ತಂದ ಅಮ್ಮಗ ತಾಗನ್ನ ಓಹೋ ಅಲ್ಪ ಇಂಚ ಕೇರ್ ಮಾಡ್ತಾನೆ ಅಮ್ಮಗಾಗ್ಬಿಡೆ ಅಹನಾ ಇರಗೆ ಫೇವರೇಟ್ ಫ್ರೂಟ್ಸು ಸ್ಟ್ರಾಬೆರಿ ಎಂಕ್ ಆಪಲ್ ನಂದು ಸ್ಟ್ರಾಬೆರಿ ನನ್ನ ಹತ್ರ ಸ್ಟ್ರಾಬೆರಿ ಆಯ್ತು ನಿಮ್ದು ಸ್ಟ್ರಾಬೆರಿ ಬೇರೆ ಆಪಲ್ ಸ್ಟ್ರಾಬೆರಿ ಇಲ್ಲ ನಂದು ಬದಾಮ್ ಸ್ಟ್ರಾಬೆರಿ ನಿಮ್ದು ನಂದು ಬದಾಮ್ ಬಟಾಟೆ ಬದಾಮ್ ಸ್ಟ್ರಾಬೆರಿ ನಿಮ್ದು ಸ್ಟ್ರಾಬೆರಿಯಾ ಹೌದು ಓಕೆ ಓಕೆ ಯಾಕೆ ಸ್ಟ್ರಾಬೆರಿ ಕೆಂಪು ಉಂಟಂತವ ಹೌದು ಗೊತ್ತಾಯ್ತು ಮತ್ತೆ ಬೇರೆ ಇದು ಆರೆಂಜ್ ಆಪಲ್ ಅಲೆಂದು ನಂಗೆ ಅಲೆಂದು ಯಾವುದು ಫೇವರೇಟ್ ಉಂಟು ಯಾವ್ದು ಆರೆಂಜ್ ಮಂತರ ಫೇವರೇಟ್ ಉಂಟು ಹಾ ಮಂತರ ಫೇವರೇಟ್ ಯಾವ್ದು ಮಂತನ ಫೇವರೇಟ್ ಫೇವರೇಟ್ ಎಂಕ್ ಹಾ ಟಿಕ್ತುಂದು ಓ ಎಂಕ್ ಬುಲೆಟ್ ಪೈ ಉಂದು ಬುಲೆಟ್ ಪೈ ಉಂಟಾ ಒಂದು ಏನು ಹೆಲಿಕಾಪ್ಟರ್ ಬಪ್ಪನ ಐತೆ ನಂದು ಹೆಲಿಕಾಪ್ಟರ್ ಬಿಡ್ಬಿಡದೆ ಎರಡು ಬುಲೆಟ್ ಪೈ ಉಂಟು ಅದೇ ಅಂದ ಹಾ ಅವು ಏನು ಅವು ಇಂತ ಹಾ ಏನ ಟೇರಿಂಗ್ ಸ್ಟೇರಿಂಗ್ ಇಂಜ ಕರೆಕ್ಟ್ ಅಲ್ಪ ಏನ್ ತಿರ್ಗೋಪೆ ಟೇರಿಂಗ್ ಸ್ಟೇರಿಂಗ್ ತಿರ್ಗವ್ರ ಅದೇ ಓಕೆ ನಿಮ್ಮನೇಲಿ ಹೆಲಿಕಾಪ್ಟರ್ ಇಲ್ವಾ ನನ್ನ ಮನೆಯಲ್ಲಿ ಗಟ್ಟಿದ್ದೆ ಹೆಲಿಕಾಪ್ಟರ್ ಯಾವುದು ಗಂಟುಂಟ ಅವನು ಡ್ಯಾಟ್ ಆಗಿದೆ ಹೆಲಿಕಾಪ್ಟರ್ ಯಾವ್ದಾಗಿದೆ ಡ್ಯಾಟ್ ಆಗಿದೆ ಪ್ರಗತಿ ನಿಮ್ಮ ಅಮ್ಮನ ಹತ್ರ ಈಗ ಮಾತಾಡ್ತೇನೆ ಓಕೆ ಅಲ್ಲ ನೀವಾಗ ಹೇಳಿದ್ರೆ ಅಮ್ಮ ಜೋರ ಅಂತ ನೋಡುವ ಈಗ ಅಮ್ಮ ಪಾಪನ ಜೋರ ಅಂತ ಓಕೆ ರೆಡಿ ಅಲ್ಲ ಎಸ್ ನಮಸ್ತೆ ಮೇಡಮ್ ನಮಸ್ತೆ ನಿಮ್ಮ ಹೆಸರು ಓಕೆ ಏನು ಮಾಡ್ತಿದ್ದೀರಾ ಅದು ಜಾಬ್ ಹೋಗ್ತಿದ್ದೀರಾ ಓಕೆ ಮನೆಯಲ್ಲಿ ಗ್ರೇಟ್ ಆ್ಯಂಡ್ ಪ್ರಗತಿ ಅವರು ಹೇಗೆ ಮನೆಯಲ್ಲಿ ತುಂಬಾ ಹೌದು ಜೋರ್ ಅಂತ ನೀವು ಹೌದಾ ಹೌದು ಓಕೆ ಏನು ಜಾಸ್ತಿ ಮನೆಯಲ್ಲಿ ಕೆಲವೊಮ್ಮೆ ನಮ್ಗೆ ಆಯ್ತು ನಂದು ಆಯ್ತಾ ಓಕೆ ಸ್ವಲ್ಪ ನಿಲ್ಲಿ ಅವ್ರ ಹತ್ರ ಮಾತಾಡ್ತೇನೆ ನಾನು ಆಯ್ತಾ
ಓಕೆ, ಇವರು ಮನೆಯಲ್ಲಿ ನಾಟಿ ಅಂತ ಹೇಳಿದ್ರಿ ನೀವು. ಓಕೆ, ಸೊ ಮನೆಯಲ್ಲಿ ಅಂದ್ರೆ ಕೆಲವೊಂದ್ಸತಿ ಊಟ ಮಾಡ್ಲಿಲ್ಲ ಆ ತರ ಏನಾದ್ರು ಇದೆಯಾ? ಊಟ ಮಾಡೋದೇ ಇಲ್ಲ ನಾನು ಮಾಡ್ತಾರೆ, ಊಟ ಮಾಡ್ತಾರೆ. ಓಕೆ, ಊಟ ಮಾಡ್ಲಿಲ್ಲ ಅಂದ್ರೆ ನಾನ್ ವೆಜ್ ಇದ್ರೆ ಬೇಕಾಗತ್ತೆ. ಓಕೆ ಇಷ್ಟ ಆಗಲ್ಲ. ಓಕೆ ಓಕೆ, ವೆಜ್ ಇಷ್ಟ ಆಗಲ್ಲ ನಿಮ್ಗೆ? ನಾನ್ ವೆಜ್ ಮಾತ್ರ, ಚಿಕನ ಅಲ್ವಾ? ಓಕೆ, ಏನಾಗ್ಬೇಕು ಇನ್ ಫ್ಯೂಚರ್ ಅಲ್ಲಿ? ಇವರು ಏನು ಪ್ಲಾನ್ ಮಾಡ್ಲಿಲ್ಲ. ಏನ್ ಆಗ್ಲಿಕ್ಕೆ ಇಷ್ಟ ಇದೆ ಅಂತ ಇವರಿಗೆ? ಡಾಕ್ಟ್ರಾ? ಓಕೆ, ಏನ್ ಮಾಡ್ತಿದ್ದಾರೆ ನಿಮ್ಮ ಹಸ್ಬೆಂಡ್? ಅವ್ರ ಅಸಿಸ್ಟೆಂಟ್ ಡೈರೆಕ್ಟರ್. ಹೌದಾ? ಯಾವ್ದ್ರದ್ದು? ಮೀನುಗಾರಿಕೆ. ಹೌದಾ? ಓಕೆ ಓಕೆ, ಗ್ರೇಟ್ ಗ್ರೇಟ್ ಗ್ರೇಟ್. ಅಲ್ಲ, ಇವರು ಆಗ ಡಾಕ್ಟರ್ ಪೊಲೀಸು ಅಂತ ಹೇಳ್ತಿದ್ರು. ಓಕೆ ಓಕೆ, ಆಗ್ಲಿ. ಇವರು ಅವರ ಅಕ್ಕ. ಓಕೆ, ಕೊಡಿ ಅವ್ರ ಹತ್ರ. ಇವ್ರು ಹೇಗೆ ಮಾತಾಡ್ತಾರೆ ಅಂತ ನೋಡ್ಬೇಕು ಈಗ. ಅಕ್ಕ, ಇವ್ರು ಹೇಗೆ ಮನೆಯಲ್ಲಿ? ತುಂಬಾ ನಾಟಿ. ಹೌದಾ? ಓಕೆ, ತುಂಬಾ ನಾಟಿ ಅಂತ ನೀವು. ಹೌದಾ? ನೀವು ಆಗ ಹೇಳಿದ್ರು. ಇಲ್ಲ ಇಲ್ಲ, ಆಗ ಹೇಳಿದ್ರು ಇವರು ತುಂಬಾ ಜೋರಿದ್ದೀರಂತ ನೀವು. ಇಲ್ಲ. ಓಕೆ, ಗ್ರೇಟ್, ಥ್ಯಾಂಕ್ ಯು. ಆಹಾನ ಅಮ್ಮಡ ಮಾತಾಡಿದ್ದೆ. ಹಾ, ನಮಸ್ತೆ ಮೇಡಮ್. ನಮಸ್ತೆ. ನಮಸ್ತೆ. ಓಕೆ, ಅಂಡ್ ನಿಮ್ಮ ಹೆಸರು? ನಮ್ಮ ಹೆಸರು ಜೇಷ್ಮಾ. ಓಕೆ, ಹೇಗೆ ಇವ್ರ ಮನೆಯಲ್ಲಿ? ಆಹಾನ ಜೋರು. ತುಂಬಾ ಜೋರಾ? ತುಂಬಾ ಜೋರಿಗೆ ಇರಂದ ಬಜ್ಜಿ ಪಾಪ ಹೆಂಗ್ ಗೊತ್ತಾ? ನಾನು ಪಕ್ಕಡೆ ನಂದದೆ. ಓಕೆ, ಸೊ ಮನೆಯಲ್ಲಿ ಊಟ ಮಾಡೋದು ಇಲ್ಲ ಅಂತ ಇವ್ರು ಹೇಳ್ತಾ ಇದ್ರು. ಮತ್ತೆ ಸ್ಪೆಷಲ್ ಇಲ್ಲ, ಕಮ್ಮಿ. ಸ್ಪೆಷಲ್ ಐಟಮ್ಸ್ ಎಲ್ಲ ಮಾಡುದಿಲ್ಲ ಅಂತ ಇವ್ರು ಹೇಳಿ ಕಂಪ್ಲೇಂಟ್ ಕೊಟ್ಟಿದ್ದಾರೆ ನಂಗೆ. ಅವ್ರು ಹೇಳಿದೆಲ್ಲ ನೀವು ಮಾಡುದಿಲ್ಲ ಅಂತ. ಮಾಡ್ತೀನಿ, ಫಿಶ್ ಅದೆಲ್ಲ ಇರ್ದೆ ತಿಂತಾಳೆ. ಡಿಪೆಂಡ್ಸ್, ಮೂಡ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಓಕೆ, ಏನಾಗ್ಬೇಕು ಇವ್ರ ಫ್ಯೂಚರ್ ಅಲ್ಲಿ? ಅವಳ ಇಷ್ಟ, ಅವಳಿಗೆ ಏನಾಗ್ಬೇಕು ಅದು. ಓಕೆ, ಇವರ ಡ್ಯಾಡ್ ಪೊಲೀಸಾ? ಇಲ್ಲ ಇಲ್ಲ. ಓಕೆ, ಇವರಿಗೆ ಡೌಟ್ ಬರ್ತಾ ಇದೆ ಇವರಿಗೆ. ಇಂಚಿನ ಪೊಲೀಸ್ ಇವ್ರು ಹೇಳ್ತಿದ್ರು ಪೊಲೀಸ್ ಅಂತ. ಮತ್ತೆ ಇವರಿಗೆ ಡೌಟ್ ಆಗ್ತಿದೆ, ಪೊಲೀಸ್ ಹತ್ತಿಗೆ ಪೊಲೀಸ್ ಹತ್ತಿಗೆ. ಓಕೆ, ಏನ್ ಮಾಡ್ತಿದ್ದಾರೆ ಹಸ್ಬೆಂಡ್? ಬ್ಯಾಂಗ್ಳೂರಲ್ಲಿ ಕೆಲಸ. ಹೌದಾ? ಓಕೆ ಓಕೆ, ಆಗ್ಲಿ. ಸೊ ಇವರು ನಮ್ಮ ಮಾಮವ. ಓಕೆ, ಮಾಮ ಮಾತಾಡಿ. ಮಾಮ ಅವರೇ ನಮಸ್ತೆ. ನಮಸ್ತೆ. ನಿಮ್ಮ ಹೆಸರು? ಮುರಳಿ. ಓಕೆ, ಹೇಗೆ ಇವರು ಮನೆಯಲ್ಲಿ ಬಾರಿ ಕ್ಲೋಸ್ ಅಂತ ನೀವು ಅಲ್ವಾ? ಮಾಮ ಅಂದ್ರೆ ತುಂಬಾ ಇಷ್ಟ ಅಂದ್ರೆ ಮಾಮ ಬಣ್ಣ ಮಾರಿ ಇಷ್ಟ ನೀರಿಗೆ? ದಾಯನ ಇಷ್ಟ ಇರಿಗೆ? ಚಾಕ್ಲೇಟ್ ಬರೋರು ಜಾಸ್ತಿ ಕೊಡ್ಪಾರ ಅಂತ? ಅದೇ ಚಾಕ್ಲೇಟ್ ಎಲ್ಲ ಕೊಡಲ್ವಾ ಅಂತ ನೀವು ಅಲ್ವಾ? ಬರ್ಬಾರ ಇರೇ. ಓಕೆ, ಈ ಸ್ಟ್ರಿಕ್ಟ್ಗೆ ಮಾಮ ಸ್ಟ್ರಿಕ್ಟ್ ಅಂತ ಅವರು. ಹೌದಾ? ಬಾರಿ ಜೋರ್ಗೆ ಯಾರು? ಅವಲ ಮಂಡ್ಯಾರು. ಓಕೆ, ಜೋರಾಗಿ ಏನಂದ್ರೆ ಇಜ್ಜತೆ ಪಾಪದ ಯಾರು? ಓಕೆ, ಬಾ ಅದ್ರ ಪಕ್ಕ ಅಜ್ಜಿ ಅಜ್ಜಿ ಪಾತಿರ್ಲಿ. ಅಜ್ಜಿ ಎಂಚ ಪಾಪನೇ ಅಜ್ಜಿ ಏಂಚೆ ಮೇರೆ ಇಂಚ ಇಲ್ಲ ಇರ್ ಬನ್ಲೆ ಅಜ್ಜಿ ಬನ್ಲೆ ಪಾಪ ಪಾಪೆ ಜೋರು ಅದೇ. ಓಕೆ, ಸೊ ಎರಡ ದಾದ ಬತ್ತಕೇನು ಇರುತ್ತೆ? ಫಾರ್ ಎಕ್ಸಾಂಪಲ್ ಅಮ್ಮ ದಾಲ ಕೊರ್ಜಿ ಎರಡು ಪನ್ಪುಜರ್ ಕಂಪ್ಲೇಂಟ್ ದಾಲ ಕೊರ್ಪೇರ? ಓ ಅಂದೆ. ಓ ಓಕೆ ಓಕೆ ಓಕೆ, ಅಂಚದೀರೇ ಪೂರ ಗೊತ್ತು ಮೇರ್ನ. ಅದೇ ಆವಡ್ ತೊಂದರೆ ಇಜ್ಜಿ. ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ನಮಸ್ತೆ ಮೇಡಮ್. ನಮಸ್ತೆ. ಸೊ ಇವರು ಹೇಳಿದ್ರು ಮಾತಾಡೋದು ಬೇಡ ಅಂತ ನೀವು. ಓಕೆ, ಸೊ ಹೇಗೆ ಮನೆಯಲ್ಲಿ ಇವರು? ತಂಟೆ ಜೋರುಂಟು. ಇವರು ಅಪ್ಪ ಡಾಕ್ಟರ್? ನಂಗೆ ಅರ್ಥ ಆಗ್ಲಿಲ್ಲ. ಬಿಸ್ನೆಸ್ ಮ್ಯಾನಾ? ಓಕೆ, ಡಾಕ್ಟರ್ ಹತ್ತಿಗೆ ಬಿಸ್ನೆಸ್ ಮ್ಯಾನ್ಗೆ ಬಿಸಿ ಇಲ್ಲರಿ. ಓಕೆ, ಎಸ್. ಏನಾಗ್ಬೇಕು ಇನ್ ಫ್ಯೂಚರ್ ಅಲ್ಲಿ? ಡಾಕ್ಟರ್ ಇವರು? ಪ್ಲಾನ್ ಇಲ್ಲ. ಏನಾದ್ರು ಸ್ವಲ್ಪ ಅಂದ್ರೆ ಓಕೆ, ಡ್ಯಾನ್ಸ್ ಮಾಡುದು ಮನೆಯಲ್ಲಿ ಆ ತರ ಇದೆಯಾ? ಬೆಲ್ಲಿ ಡ್ಯಾನ್ಸ್ ಮಾಡ್ತೀರಿ? ಹೌದಾ? ಹುಲಿ ಡ್ಯಾನ್ಸ್ ಮಾಡ್ತಾನೆ, ಬೆಲ್ಲಿ ಡ್ಯಾನ್ಸ್ ಮಾಡ್ತಾನೆ. ಓಕೆ ಓಕೆ, ಈಗ ನೀವು ಈಗ ಮನೇಲಿ ಇವರು ಇಡ್ಲಿ ಎಲ್ಲ ತಿಂತಾರ? ಇಡ್ಲಿ ಇವತ್ತು ಇಡ್ಲಿ ಅಂತೆ, ಸಾಸ್ ಹಾಕಿ ದೋಸೆ ಅಷ್ಟೇ. ಒಂದು ಎಷ್ಟು ಮಿನಿಮಮ್? 2 ಅಷ್ಟೇ. ಇವ್ರು ಐನ್ ಮಂಡರ್ ಮಾರ ಅರಗಿದ್ದೆ ಬೋಡಿಗೆ ಹಾಪಿಂದಾಲೆ ಇಜ್ಜಿ ಈ ಪನ್ಯ ಪುರ ಸುಲ್ಲ. ಓಕೆ ಓಕೆ, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ, ಆಹಾನ ವಿ ಬಜಾರ್ ಕಡೆಯಿಂದ ಒಂದು ನಿಮ್ಗೆ ಗಿಫ್ಟ್ ಇದೆ. ಓಕೆ, ಥ್ಯಾಂಕ್ ಯು ಸೋ ಮಚ್ ನೀವು ಬಂದದಕ್ಕೆ. ನೀವು ತುಂಬಾ ಮಾತಾಡಿದ್ರಿ ಆಯ್ತಾ ಇವತ್ತು. ಇನ್ನು ಯಾವಾಗ ಬರ್ತೀರಾ? ನಾಳೆ ಬನ್ನಿ ಆಯ್ತಾ? ಥ್ಯಾಂಕ್ ಯು. ಪವಿತ್, ನಿಮ್ಗೂ ಕೂಡ ಒಂದು ಪ್ರೈಸ್ ಇದೆ, ಗಿಫ್ಟ್ ಇದೆ.
ವಿ ಬಜಾರ್ ಕಡೆಯಿಂದ. ವಿ ಬಜಾರ್ ಥ್ಯಾಂಕ್ ಯು ಅಂತ ಹೇಳಿ. ವಿ ಬಜಾರ್ ಥ್ಯಾಂಕ್ ಯು. ವಿ ಬಜಾರ್ ಥ್ಯಾಂಕ್ ಯು ಹೇಳಿ. ಥ್ಯಾಂಕ್ ಯು. ಓಕೆ, ಇನ್ಯಾವಾಗ ಬರ್ತೀರಾ ನೀವು? ನಾಳೆಯಾ? ಓಕೆ, ಥ್ಯಾಂಕ್ ಯು ಸೋ ಮಚ್. ಬಾಯ್ 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 ಬಾಯ್. ಪ್ರಗತಿ, ಒಂದು ಗಿಫ್ಟ್ ಇದೆ ನಿಮ್ಗೆ. ಓಕೆ, ನಮ್ಮ ವಿ ಬಜಾರ್ ಕಡೆಯಿಂದ. ಓಕೆ, ಸೊ ಯಾವಾಗ ಬರ್ತೀರಾ ನೀವು? ನಾಳೆ ಬರ್ತೀರಾ. ಎಲ್ಲರೂ ನಾಳೆ ಬನ್ನಿ, ನಾನು ಇದ್ದೇನೆ, ಆಯ್ತಾ? ಥ್ಯಾಂಕ್ ಯು. ಬಾಯ್ ಬಾಯ್. ಸೊ ವೀಕ್ಷಕರೇ, ತುಂಬಾನೇ ಖುಷಿ ಆಯ್ತು ನಮ್ಮ ಮಕ್ಕಳ ಜೊತೆ ಮಾತಾಡಿ. ಅಂಡ್ ತುಂಬಾನೇ ಮಾತಾಡಿದ್ರು ಇವತ್ತು. ಅಂಡ್ ಪ್ರೈಸ್ ಗಿಫ್ಟ್ ಕೂಡ ಕೊಟ್ಟಾಯ್ತು ವಿ ಬಜಾರ್ ಕಡೆಯಿಂದ. ಅಂಡ್ ನಾಳೆ ಬರ್ತಾರಂತೆ, ನೋಡ್ಬೇಕು. ನಾಳೆ ಎಲ್ಲ ಬರ್ತೀರಲ್ಲ ನೀವು? ಅದು ಮತ್ತೆ ನೋಡುವ. ನಾಳೆ ಬರ್ತೀರಲ್ಲ ನೀವು? ನಾಳೆ ಬರ್ತೀರಿ? ಹಾ ಬಬಿತ್, ನಾಳೆ ಬರ್ತೀರಿ? ನಾಳೆ ಬರ್ತಾರಂತೆ. ಓಕೆ, ಸೊ ಇನ್ನು ಬರೋದು ನೆಕ್ಸ್ಟ್ ಎಪಿಸೋಡ್ನಲ್ಲಿ ಸಂಡೇ ಸೇಮ್ ಟೈಮ್. ಕಿಲಾಡಿ ಪುಟಾಣಿಗಳು ಸ್ಪಾನ್ಸರ್ಡ್ ಬೈ ವಿ ಬಜಾರ್. ಬಾಯ್.